के दोयलो जगत संसारे। श्री कृष्ण चैतन्य प्रभु दया करो मोरे। पतित पावन हेतु तव अवतारा। मौसमा पतिता प्रभु न पाइबे आरा। श्री कृष्ण चैतन्य प्रभु दया करो मोरे। आह प्रभु नित्यानंद प्रेमानंद सुखी कृपावलोकन करो आमी बड़ दुखी। श्री कृष्ण चैतन्य प्रभु दया करो मोरे। दया करो सीतापति अद्वैत गोसाई। तव कृपा बले पाए चैतन्य निताय। श्री कृष्ण चैतन्य प्रभु दया करो मोरे। आह स्वरूप सनातना रूप रघुनाथ। भट्ट जुगा श्री जीवा प्रभु लोकनाथ। दया करो श्री आचार्य प्रभु श्रीनिवास। रामचंद्र संगा मगे नरोत्तम दासा। श्री कृष्ण चैतन्य प्रभु दया करो मोरे। तुम बिना के दोयलो जगत संसारे। श्री कृष्ण चैतन्य प्रभु दया करो मोरे। हरे कृष्ण। ಹರೇ ಕೃಷ್ಣ ಮಾತಾಜಿ. ನಾನು ಹರೇ ಕೃಷ್ಣ. ಇವತ್ತು ಬೆಳಿಗ್ಗೆಯ ನಿನ್ನೆ ಬೆಳಿಗ್ಗೆ ಏನೋ ಎನಿಸಿದೆ ಮಾತಾಜಿಗೆ ಈ ವೈಷ್ಣವ ಭಕ್ತಿ ಅದು ಪದ್ಯ ಹೇಳಿಸ್ಬೇಕು ಅಂತ ಹೇಳಿ ಆಚಾರ್ಯರದು ಕೀರ್ತನೆಗಳು ಉಂಟಲ್ಲ ಮಾತಾಜಿ, ಅದು ವಾರಕ್ಕೆ ಒಂದು ದಿವಸ ಹೇಳಿಕೊಡ್ಬೇಕು ಮಾತಾಜಿ ನಮ್ಗೆಲ್ಲರಿಗೂ ಕೂಡ. ನಿಮ್ಮದು ಒಂದು ರಿಕ್ವೆಸ್ಟ್ ನಿಮ್ಮಲ್ಲಿ. ಅಯ್ಯೋ ಮಾತಾಜಿ ಅದ್ ದೊಡ್ಡ ಮಾತಾಡ್ಬೇಡಿ, ನನಗೆ ಎಷ್ಟು ಬರುತ್ತೋ ಅಷ್ಟು ನಾನು ಪ್ರಯತ್ನ ಮಾಡ್ತೇನೆ ಮಾತಾಜಿ. ಸೇವೆ ಕೊಡ್ಲಿಕ್ಕೆ ಏನಿಲ್ಲ. ಬೇಕು ಮಾತಾಜಿ, ಎಲ್ಲರಿಗೂ ಒಂದೇ ತರ ನಾವು ಹಾಡುವ ಹಾಗೆ ಒಂದು ವಾರಕ್ಕೆ ಒಂದು ದಿವಸ ಆದ್ರೂ ತೊಂದರೆ ಇಲ್ಲ ಮಾತಾಜಿ. ನಾವು ನೋಡೋಣ, ನಾನು ನೆಕ್ಸ್ಟ್ ಲಿಂಕ್ ಯಾವುದು ಖಾಲಿ ಇರ್ತದೆ ನೋಡೋಣ. ನಿಮ್ಗೆ 6 ಗಂಟೆ ಹೊತ್ತಿಗೆ ಓಕೆ ಅಲ್ಲ ಮಾತಾಜಿ? 6 ಗಂಟೆ ಅಥವಾ ಈ ಸಮಯದಲ್ಲಿ ಶ್ಲೋಕ ಕ್ಲಾಸ್ ಆಗ್ತದಾ ನೋಡೋಣ ಏನಂತೇಳಿ. ವಾರದಲ್ಲಿ ಒಂದಿನ ಅಂದ್ರೆ ನಡೆಯುತ್ತೆ ಮಾತಾಜಿ, ಇಲ್ಲಾಂದ್ರೆ ಮತ್ತೆ ಏನಾದ್ರು ಯಾರಾದ್ರೂ ಬರ್ತಾರಲ್ಲ ಮಾತಾಜಿ, ಸುಮ್ನೆ ನಿಮ್ಗೆ ಡಿಸ್ಟರ್ಬ್ ಆಗುತ್ತೆ. ಮನೇಲಿ ತುಂಬಾ ಕ್ಲಾಸ್ ತಗೊಳ್ತೇನೆ ಅಂತ ಸುಮ್ನೆ ಇರ್ತಾರೆ ಎಲ್ರು ಮಾತಾಜಿ. ವಾರದಲ್ಲಿ ಒಂದು ದಿವಸ ಅಂತ ಹೇಳಿ ಇಟ್ಟಿದೆ. ಮತ್ತೆ ನಮ್ಗೆ ಎಲ್ಲ ಮೀಟಿಂಗ್ ಅದು ಇದೆಲ್ಲ ಇದ್ದಾಗ ಕಷ್ಟ ಆಗ್ತದೆ ಮಾತಾಜಿ ಎಲ್ಲದಿದ್ರೆ. ಹೌದು ಮಾತಾಜಿ. ಓಕೆ, ವಾರದಲ್ಲಿ ಒಂದು ದಿವಸ ಹರೇ ಕೃಷ್ಣ ಮಾತಾಜಿ ಹೇಳದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಏನ್ ಹೇಳ್ತೀರಾ ಮಾತಾಜಿ? ಅದೇ ಶ್ರೀಕೃಷ್ಣ ಚೈತನ್ಯ ಹೇಳದ ಅಂತ ಕೇಳಿದೆ. ಇಲ್ಲ ಬೇಡ ಮಾತಾಜಿ. ಈಗ ನಾನು ರಿಪೀಟ್ ಮಾಡ್ತೇನೆ, ಅದನ್ನ ಮಾಡಿ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ.
ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಧನ್ಯವಾದಗಳು ಎಲ್ರಿಗೂ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ರೀ ಚೈತನ್ಯ ಚರಿತಾಮೃತ ಓದುವುದು ಮತ್ತೆ ವಿವೇಚನಾ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಲ ಪ್ರಭುಪಾದ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತೆ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಎಲ್ರಿಗೂ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರತಾಯಿ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ ಕಿ ಜೈ, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಚಾ ಕಲ್ಪತರೋಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ ಕಿ ಜೈ. ಹರೇ ಕೃಷ್ಣ. ಮಾತಾಜಿ 87 ಇಂದ ಪ್ರಾರಂಭ ಮಾಡ್ಬೇಕಲ್ಲ ಮತ್ತೆ? ಹೌದು 87. ಹಾ. ಇವತ್ತು ಚೈತನ್ಯ ಚರಿತಾಮೃತ ಅಧ್ಯಾಯ 3 87 ಪ್ರಾರಂಭ ಮಾಡ್ಬೇಕು. ಅದನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಾವು ಯಾವ ಅಧ್ಯಾಯ ಮತ್ತೆ ಎಲ್ಲಿವರೆಗೂ ಏನೇನಾಗಿದೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ತಿಳ್ಕೊಂಡ್ ಬರೋಣ. ಒಂದು ಸಂಕ್ಷಿಪ್ತ ಪರಿಚಯ ಅಷ್ಟೇ. ಈ ಶ್ಲೋಕ 87 ಪ್ರಾರಂಭಿಸುವ ಮೊದಲು ಈ ಆದಿಲೀಲಾ ಅಧ್ಯಾಯ 3 ಶ್ಲೋಕ 1ರಿಂದ 86 ವರೆಗೆ ಕೃಷ್ಣರಾಜ್ ಕವಿದಾಸ್ ಗೋಸ್ವಾಮಿ ಅವರು ಏನ್ ಹೇಳ್ತಾರೆ, ಏನ್ ವಿವರಿಸ್ತಾರೆ, ಎಲ್ಲಾ ವಿಷಯವನ್ನ ಈ ಚೈತನ್ಯ ಮಹಾಪ್ರಭುಗಳ ವಿಷಯವನ್ನ ಸಂಕ್ಷಿಪ್ತವಾಗಿ ಸ್ಮರಿಸ್ತಾ ಬಂದಿದ್ದಾರೆ. ಎಲ್ರಿಗೂ ಕೂಡ ಸ್ಮರಣೆಯನ್ನ ಕೊಟ್ಟಿದ್ದಾರೆ. ಈ ಅಧ್ಯಾಯದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಅವತಾರಕ್ಕೆ ಯಾವೆಲ್ಲ ಬಾಹ್ಯ ಅಂಶಗಳು ಕಾರಣವಾಗಿವೆ ಅನ್ನೋದನ್ನ ವಿವರಿಸಿದ್ದಾರೆ. ಈ ಶ್ರೀಕೃಷ್ಣ ವೃಂದಾವನದಲ್ಲಿ ತನ್ನ ಲೀಲಾವತಾರಗಳನ್ನ ಪೂರ್ಣಗೊಳಿಸಿದ ನಂತರ ತನ್ನ ಭಕ್ತರೊಂದಿಗೆ ನಡೆಸುವಂತಹ ಈ ಒಂದು ಶುದ್ಧ ಭಕ್ತಿಯ ರಸ ಅಂತ ಹೇಳಿ ಕರೀತೇವೆ. ಆ ಮಧುರತೆಯನ್ನ ಸ್ವತಃ ಅನುಭವಿಸಿ ಹೇಗೆ ಜಗತ್ತಿಗೆ ಅದನ್ನ ಚೈತನ್ಯ ಮಹಾಪ್ರಭುಗಳು ಪ್ರಕಟಿಸ್ಲಿಕ್ಕೆ ಭಕ್ತನ ರೂಪದಲ್ಲಿ ಅವತರಿಸ್ಲಿಕ್ಕೆ ನಿರ್ಧರಿಸಿದ್ರು. ಇನ್ನೊಂದು ಯಾಕಂದ್ರೆ ಇದು ಆದಿಲೀಲಾ ಇದೆ, ಇನ್ನ ಕೂಡ ನಡೀತಾ ಇದೆ ಪ್ರೋಸೆಸ್. ಹೇಗೆ ಅಂತಂದ್ರೆ ಭಕ್ತಾಗಿ ಅವತರಿಸಬೇಕು ಅಂತ ಈಗ ಅದ್ವೈತ ಮಹಾಪ್ರಭುಗಳು ಹೇಳ್ತಾರೆ ಇನ್ ಮುಂದೆ. ಸೊ ಅವರು ಭಕ್ತನ ರೂಪದಲ್ಲಿ ಅವತರಿಸ್ಲಿಕ್ಕೆ ನಿರ್ಧರಿಸಿದ್ರು. ಅದು ಒಂದು ಪ್ರಾರ್ಥನೆಯ ಮೂಲಕ. ಯಾರ ಪ್ರಾರ್ಥನೆ ಅನ್ನೋದನ್ನ ಈಗ ಮುಂದಿನ ಶ್ಲೋಕಗಳನ್ನ ನಾವು ನೋಡ್ತೇವೆ. ಈ ಕಲಿಯುಗದ ಯುಗಧರ್ಮ ಏನು ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತು, ನಾಮ ಸಂಕೀರ್ತನೆ. ಈ ಯುಗದಲ್ಲಿ ಭಗವಂತನ ಪವಿತ್ರ ನಾಮಗಳ ಸಾಮೂಹಿಕ ಜಪವೇ ಮಾನವ ಕುಲದ ಮುಖ್ಯ ಧರ್ಮ ಅಂತ ಹೇಳಿ. ಈಗ ಸಾಮೂಹಿಕ ಜಪ ಅಂತ ಯಾಕೆ ಹೇಳ್ತಾರೆ? ಈಗ ನಾನು ಒಬ್ಳೆ ಕೂತ್ಕೊಂಡು ಜಪ ಮಾಡಿದ್ರೆ ಅದು ನನಗೆ ಲಾಭ ಕೊಡುವಂಥದ್ದು. ಸಾಮೂಹಿಕವಾಗಿ ಜಪ ಮಾಡಿದ್ರೆ ಇತರಿಗೂ ಕೂಡ ಲಾಭವನ್ನು ಕೊಡುವಂಥದ್ದು. ಹಾಗಾಗಿ ಚೈತನ್ಯ ಮಹಾಪ್ರಭುಗಳ ಒಂದು ಧ್ಯೇಯ ಇರುವಂತದ್ದು ಸಾಮೂಹಿಕ ಜಪವೇ ಮನುಕುಲದ ಮುಖ್ಯ ಒಂದು ಧರ್ಮಶಾಸ್ತ್ರ ಅಂತ ಹೇಳಿ ಇಲ್ಲಿ ನಮ್ಗೆ ಕವಿರಾಜ್ ಗೋಸ್ವಾಮಿ ಅವರು ತಿಳಿಸ್ಲಿಕ್ಕೆ ಬಯಸಿದ್ರು. ಮತ್ತೆ ಭಗವಂತ ಮತ್ತೆ ಭಕ್ತರ ನಡುವಿನ ಅತ್ಯಂತ ಒಂದು ಗೌಪ್ಯವಾದಂತಹ ಪ್ರೇಮ ಭಕ್ತಿಯ ತತ್ವವನ್ನ ಪ್ರಕಟಿಸಿದ್ರು ಅಂತ ಇಲ್ಲಿ ನಾವು ಹೇಳೋದಾದ್ರೆ ರಹಸ್ಯವಾಗಿರುವಂತದ್ದು ಇದು.
ಹಾಗಾಗಿ ಈ ಚೈತನ್ಯ ಮಹಾಪ್ರಭುಗಳದ್ದು ಒಂದು ಗುಪ್ತ ಅವತಾರ, ಅದಕ್ಕೆ ಛನ್ನ ಅವತಾರ ಅಂತ ಕರೀತಾರೆ. ಗುಪ್ತ ಅವತಾರ ಅಂತ ಹೇಳಿ ಕರೆಯಲಾಗಿದೆ. ಸೊ ಇದನ್ನ ಚೈತನ್ಯ ಮಹಾಪ್ರಭುಗಳು ನಮ್ಗೆಲ್ಲ ಕೊಡ್ಲಿಕ್ಕೆ ಬಂದ್ರು ಅಂತ. ಮತ್ತೆ ಒಂದು ಈ ಅಧ್ಯಾಯದಲ್ಲಿ ಏನು 87 ಅಧ್ಯಾಯ ನಾವು ನೋಡ್ತಾ ಇದ್ದೇವೆ. ಈ ಅಧ್ಯಾಯದಲ್ಲಿ ಆ ಈ ಅದ್ವೈತ ಆಚಾರ್ಯರ ಒಂದು ಕರುಣೆ ಮತ್ತೆ ಪ್ರಾರ್ಥನೆಗಳು ಕೂಡ ಕಾರಣ. ಈಗ ಚೈತನ್ಯ ಮಹಾಪ್ರಭುಗಳು ಅವತರಿಸಿ ಬರ್ಬೇಕು ಅಂದ್ರೆ ಅದ್ವೈತ ಆಚಾರ್ಯರ ಒಂದು ಪಾತ್ರ ತುಂಬಾನೇ ಇದೆ ಇಲ್ಲಿ. ಅವ್ರು ಇರ್ಲಿಲ್ಲ ಅಂತಂದ್ರೆ ಚೈತನ್ಯ ಮಹಾಪ್ರಭುಗಳು ಒಂದು ಪ್ರಾರ್ಥನೆಗೆ ಹೋಗೊಟ್ಟು ಚೈತನ್ಯ ಮಹಾಪ್ರಭುಗಳು ಬರ್ತಿರ್ಲಿಲ್ವೇನೋ ಅಂತ ಅನ್ಸುತ್ತೆ. ಹಾಗಾಗಿ ಅದ್ವೈತ ಆಚಾರ್ಯರ ಕರುಣೆ ಪ್ರಾರ್ಥನೆಗಳನ್ನ ಈ ಒಂದು ಅಧ್ಯಾಯದಲ್ಲಿ ವಿವರಿಸಲಾಗಿದೆ. ಮತ್ತೆ ಯಾವಾಗ ಭಕ್ತಿ ಅಭಾವ ಖಂಡಿತ, ಯಾಕಂದ್ರೆ ಕಲಿಯುಗದ ಪ್ರಾರಂಭ ಅಂದ್ಮೇಲೆ ಈ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಹೆಚ್ಚಿನ ಒಂದು ಪ್ರಭಾವ, ಈ ಕಲಿಯ ಪ್ರಭಾವ ಹೆಚ್ಚಾಗತ್ತೆ. ಆದ್ರೂ ಕೂಡ ಆವಾಗ್ಲಿನ ಸಮಯದಲ್ಲಿನೇ ಕಲಿಯ ಭಕ್ತಿಯ ಒಂದು ಅಭಾವ ಇತ್ತು ಅಂತ ಹೇಳಿ ಅದ್ವೈತಾಚಾರ್ಯರು ಗಮನಿಸಿದ್ರು. ಸೊ ಹೀಗೆ ಮಹಾಪ್ರಭುಗಳ ಒಂದು ಅವತರಿಸ್ಲಿಕ್ಕೆ ಕಾರಣ, ಅವರು ಹೇಗೆ ಕಾರಣರಾದ್ರು, ಹೇಗೆ ಅವರನ್ನ ಬರಮಾಡ್ಕೊಂಡ್ರು, ಹೇಗೆ ಅವ್ರು ಪ್ರಾರ್ಥಿಸಿದ್ರು ಅನ್ನೋದನ್ನ ತುಂಬಾ ಚೆನ್ನಾಗಿ ಮುಂದಿನ ಶ್ಲೋಕಗಳಲ್ಲಿ ವಿವರಿಸ್ತಾರೆ. ಅದನ್ನ ನಾವು ನೋಡೋಣ. ಒಟ್ಟಾರೆ ಹೇಳೋದಾದ್ರೆ 1ರಿಂದ 86ನೇ ಶ್ಲೋಕದವರೆಗೆ ಏನ್ ಹೇಳಿದ್ದಾರೆ, ಶ್ರೀ ಚೈತನ್ಯರ ಒಂದು ಗುರುತು ಮತ್ತೆ ಅವರ ಒಂದು ಅವತಾರದ ಉದ್ದೇಶ ಏನು, ಅವರು ಶುದ್ಧ ಭಕ್ತರನ್ನ ಮಾತ್ರ ಹೇಗೆ ಅರಿಯಬಲ್ರು, ಶುದ್ಧ ಭಕ್ತರನ್ನ ಮಾತ್ರ ಅರಿಯಬಲ್ರು ಅವರು. ಸೊ ಇದೆಲ್ಲ ಆಧಾರವನ್ನ ಈ ಒಂದು ಅಧ್ಯಾಯದಲ್ಲಿ ತಿಳಿಸ್ತಾರೆ. ಸೊ ಹೀಗೆ ನಾವು 87ನೇ ಒಂದು ಶ್ಲೋಕಕ್ಕೆ 87ನೇ ಶ್ಲೋಕವನ್ನ ನೋಡೋಣ. ಈ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಚೈತನ್ಯ ಮಹಾಪ್ರಭುಗಳ ಈ ಒಂದು ದೈವಿಕ ಗುಣಗಳನ್ನ, ಏನು ದೈವ ಗುಣಗಳಿದೆಯೋ ಚೈತನ್ಯ ಮಹಾಪ್ರಭುಗಳಲ್ಲಿ, ಆಸುರ ಸ್ವಭಾವದವರು ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ. ಹೀಗೆ ಒಂದು ಘಟನೆ ದ್ವಾಪರಯುಗದಲ್ಲೂ ಕೂಡ ನಡೆದಿತ್ತು. ಭಗವಂತನ ಒಂದು ಕೃಷ್ಣನ ಅವತಾರವನ್ನ ಈಗನೂ ಕೂಡ ಜನರು ಅರಿಯೋದಿಲ್ಲ. ಅವಾಗ್ಲಷ್ಟೇ ಇಲ್ಲ, ಈಗನೂ ಕೂಡ ಅರಿಯೋದಿಲ್ಲ. ಹಾಗೆ ಚೈತನ್ಯ ಮಹಾಪ್ರಭುಗಳ ದೈವಿ ಗುಣಗಳನ್ನ ಆಸುರ ಸ್ವಭಾವದವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಯಾಕೆ ಅಸಮರ್ಥರು ಅನ್ನೋದನ್ನ ಮುಂದೆ ಹೇಳ್ತಾ ಹೋಗ್ತಾರೆ. ಹರೇ ಕೃಷ್ಣ. ಶ್ಲೋಕ ಹೇಳ್ತಾನೆ, ನಾನು ಆಮೇಲೆ ರಿಪೀಟ್ ಮಾಡಿ ಅಂತ ಹೇಳಿದ್ಮೇಲೆ ನೀವು ರಿಪೀಟ್ ಮಾಡಿ. ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 3 87ನೇ ಶ್ಲೋಕ. ತ್ವಾಂ ಶ್ರೀಲರೂಪಚರಿತೈ ಪರಮ ಪ್ರಕೃಷ್ಟೈಃ ಸತ್ವೇನ ಸಾತ್ವಿಕತಯಾ ಪ್ರಬಲೈಶ್ಚ ಶಾಸ್ತ್ರೈಃ ಪ್ರಖ್ಯಾತದೈವ ಪರಮಾರ್ಥವಿದಾಮತೈಶ್ಚ ನೈವಾಸುರ ಪ್ರಕೃತಯಃ ಪ್ರಭವಂತಿ ಬೋದ್ಧುಂ. ತ್ವಾಂ ಶ್ರೀಲರೂಪಚರಿತೈಃ ಪರಮ ಪ್ರಕೃಷ್ಟೈಃ ಸತ್ವೇನ ಸಾತ್ವಿಕತಯಾ ಪ್ರಬಲೈಶ್ಚ ಶಾಸ್ತ್ರೈಃ ಪ್ರಖ್ಯಾತದೈವ ಪರಮಾರ್ಥವಿದಾಂ ಮತೈಶ್ಚ ನೈವಾಸುರಃ ಪ್ರಕೃತಯಃ ಪ್ರಭವಂತಿ ಬೋದ್ಧುಂ. ನಾ ಒಂದೊಂದ್ ಲೈನ್ ಹೇಳ್ತೀನಿ, ರಿಪೀಟ್ ಮಾಡಿ. ತ್ವಾಂ ಶ್ರೀಲರೂಪಚರಿತೈಃ ಪರಮ ಪ್ರಕೃಷ್ಟೈಃ ಸತ್ವೇನ ಸಾತ್ವಿಕತಯಾ ಪ್ರಬಲೈಶ್ಚ ಶಾಸ್ತ್ರೈಃ ಪ್ರಖ್ಯಾತದೈವ ಪರಮಾರ್ಥವಿದಾಂ ಮತೈಶ್ಚ ನೈವಾಸುರ ಪ್ರಕೃತಯಃ ಪ್ರಭವಂತಿ ಬೋದ್ಧುಂ. ಯಾರಾದ್ರೂ ಇಬ್ರು ಜನ ಹೇಳಿ, ಆಮೇಲೆ ಮಾತಾಜಿ ಹೇಳ್ತಾರೆ ಯಾರಿಗ ಓದ್ಬೇಕು ಅಂತ, ಅವ್ರು ಓದಿ. ಭವಾನಿ ರಂಗಸ್ವಾಮಿ ಮಾತಾಜಿ ಓದಿ. ಮಾತಾಜಿ ನಾನು ಓದ್ಲಿಕ್ಕಾಗಲ್ಲ, ಕನ್ನಡ ಮಿಸ್ ಆಗಿದೆ ಮಾತಾಜಿ ಚೂರು. ಓಕೆ. ಎಚ್ ಜಿ ಪ್ರಭಾವತಿ ಗೀತಾ ಎಂ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಓದ್ಲಾ ಮಾತಾಜಿ? ಓದಿ, ಶ್ಲೋಕ ಓದಿ. ತ್ವಾಂ ಶ್ರೀಲರೂಪಚರಿತೈ ಪರಮಂ ಪ್ರಕೃಷ್ಟೈಃ ಸತ್ವೇನ ಸಾತ್ವಿಕತಯಾ ಪ್ರಬಲೈಶ್ಚ ಶಾಸ್ತ್ರೈಃ ಪ್ರಖ್ಯಾತದೈವ ಪರಮಾರ್ಥವಿದಾಂ ಮತೈಶ್ಚ ನೈವಾಸುರ ಪ್ರಕೃತಯಃ ಪ್ರಭವಂತಿ ಬೋದ್ಧುಂ. ಹರೇ ಕೃಷ್ಣ. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ.
ಹರೇ ಕೃಷ್ಣ. ಗೀತೆಯಮ್ಮ ಮಾತಾಜಿ. ಓದ್ತೀರಾ ಅಲ್ಲ ಗೀತಾ ಆರ್ಕೋಡಿಕಲ್ ಓದ್ಲಾ? ಗೀತಾ ಆರ್ಕೋಡಿಕಲ್ ಓದಿ ಮಾತಾಜಿ. त्वां शीलरूपचरितैः परमैः प्रकृष्टैः सत्त्वेन सात्विकतया प्रबलैश्च शास्त्रैः प्रख्यातदैव परमार्थविदां मतैश्च नैवासुरप्रकृतयः प्रभवन्ति बोद्धुम्। हरे कृष्ण माताजी। ಹರೇ ಕೃಷ್ಣ. ರವಿ ಪ್ರಭುಜಿ ಹ್ಯಾಂಡ್ ರೈಸ್ ಮಾಡಿದ್ರಲ್ಲ, ಓದಿ ಪ್ರಭುಜಿ. ಶ್ಲೋಕ ವರ್ಡ್ ಬೈ ವರ್ಡ್, ಒಂದು ಅನುವಾದ ಮತ್ತೆ ಭಾವಾರ್ಥ ಒಂದು ಪ್ಯಾರ ಓದಿ. ಹರೇ ಕೃಷ್ಣ ಮಾತಾಜಿ. ತ್ವಾಂ ಶ್ರೀಲರೂಪಚರಿತೈಃ ಪರಮ ಪ್ರಕೃಷ್ಟೈಃ ಸತ್ವೇನ ಸಾತ್ವಿಕತಯಾ ಪ್ರಬಲೈಶ್ಚ ಶಾಸ್ತ್ರೈಃ ಪ್ರಖ್ಯಾತದೈವ ಪರಮಾತ್ಮ ವಿದಾಂ ಮತೈಶ್ಚ ನೈವಾಸುರ ಪ್ರಕೃತಯ ಪ್ರಭವಂತಿ ಬೋದ್ಧುಂ. ಹರೇ ಕೃಷ್ಣ ಮಾತಾಜಿ. ಓದಿ ವರ್ಡ್ ಬೈ ವರ್ಡ್ ಓದಿ. ತ್ವಾಂ ನೀನು, ಶೀಲ ಚಾರಿತ್ರ್ಯ, ರೂಪಗಳು, ಚರಿತೈಃ ಕ್ರಿಯಾದಿಗಳಿಂದ, ಪರಮ ಪ್ರಕೃಷ್ಟೈಃ ಶ್ರೇಷ್ಠವಾದ, ಸತ್ವೇನ ಅಸಾಮಾನ್ಯ ಶಕ್ತಿಯಿಂದ, ಸಾತ್ವಿಕತಯ ಸಾತ್ವಿಕ ಗುಣವೇ ಪ್ರಧಾನವಾಗಿರುವ, ಪ್ರಬಲೈಃ ಅದ್ಭುತವಾದ, ಚ ಮತ್ತು ಶಾಸ್ತ್ರ ಗ್ರಂಥಗಳಿಂದ, ಪ್ರಖ್ಯಾತ ಪ್ರಸಿದ್ಧವಾದ, ದೈವ ದಿವ್ಯವಾದ, ಪರಮಾರ್ಥ ವಿಧಾಂ ಅತ್ಯುನ್ನತ ಗುರಿಯರಿತವರಾರೋ ಅವರ, ಮತೈಹಿ ಅಭಿಪ್ರಾಯಗಳಿಂದ, ಚ ಮತ್ತು ನ ಅಲ್ಲ, ಏವ ನಿಶ್ಚಯವಾಗಿ, ಆಸುರ ಪ್ರಕೃತಯಃ ರಾಕ್ಷಸಿ ಪ್ರವೃತ್ತಿ ಯಾರಲ್ಲಿದೆಯೋ ಅವರು, ಪ್ರಭವಂತಿ ಶಕ್ತರು, ಬೋದ್ಧುಂ ಅರಿಯಲು. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಓ ನನ್ನ ಪ್ರಭುವೆ, ರಾಕ್ಷಸಿ ಪ್ರವೃತ್ತಿಗಳಿಂದ ಯಾರು ಪ್ರಭಾವಿತರಾಗಿರುವರೋ ಅವರು ನಿನ್ನನ್ನು ಅರಿತುಕೊಳ್ಳಲಾರರು. ನಿನ್ನಯ ಅತಿಶಯವಾದ ಶಕ್ತಿಯುತ ಚಟುವಟಿಕೆಗಳಿಂದ, ರೂಪಗಳಿಂದ, ಚಾರಿತ್ರ್ಯ ಹಾಗೂ ಅಸಾಮಾನ್ಯ ಶಕ್ತಿಯಿಂದ ನೀನು ಪರಮ ಪ್ರಭುವೆಂಬುದು ಸುಸ್ಪಷ್ಟ. ಇದು ಸಾತ್ವಿಕ ಧರ್ಮಗ್ರಂಥಗಳಲ್ಲಿಯೂ ಪ್ರಖ್ಯಾತ ದಿವ್ಯವಾದಿಗಳಿಂದಲೂ ಸ್ಥಿರಪಟ್ಟಿದೆ. ಭಾವಾರ್ಥ. ಈ ಶ್ಲೋಕವು ಆಚಾರ್ಯ ರಾಮಾನುಜರ ಆಧ್ಯಾತ್ಮಿಕ ಗುರುಗಳಾದ ಯಮುನಾಚಾರ್ಯರ ಸ್ತೋತ್ರ ರತ್ನದ 12ನೇ ಶ್ಲೋಕದಿಂದ ಆಯ್ದದ್ದು. ಪ್ರಾಮಾಣೀಕೃತವಾದ ಧರ್ಮಗ್ರಂಥಗಳು ಶ್ರೀಕೃಷ್ಣನ ದಿವ್ಯ ಅಲೌಕಿಕ ಚಟುವಟಿಕೆಗಳನ್ನು, ಲಕ್ಷಣ ವಿಶೇಷಗಳನ್ನು, ರೂಪ ಗುಣಗಳನ್ನು ವರ್ಣಿಸುತ್ತವೆ ಹಾಗೂ ಜಗತ್ತಿನಲ್ಲಿಯೇ ಬಹು ಅಧಿಕೃತ ಧರ್ಮಗ್ರಂಥವೆಂದು ಪ್ರಸಿದ್ಧ ಆಗಿರುವ ಸ್ವಯಂ ಕೃಷ್ಣನೇ ಬೋಧಿಸಿದ ಭಗವದ್ಗೀತೆಯಲ್ಲಿ ತನ್ನ ಅಲೌಕಿಕ ದಿವ್ಯ ಗುಣಾತಿಶಯಗಳನ್ನು ವಿಶದಪಡಿಸುತ್ತಾನೆ. ಶ್ರೀಕೃಷ್ಣನನ್ನು ಶ್ರೀಮದ್ಭಾಗವತದಲ್ಲಿ ಇನ್ನೂ ವಿವರಿಸಲಾಗಿದೆ. ಭಾಗವತ ಗ್ರಂಥವು ವೇದಾಂತ ಸೂತ್ರದ ವಿವರಣೆ ಎಂದೇ ಪರಿಗಣಿತ ಆಗಿದೆ. ಈ ಎಲ್ಲಾ ಅಧಿಕೃತ ಧರ್ಮಗ್ರಂಥಗಳು ಪ್ರಭು ಕೃಷ್ಣನನ್ನು ದೇವೋತ್ತಮ ಪರಮಪುರುಷನೆಂದೇ ಸ್ವೀಕರಿಸಿವೆ. ಕೇವಲ ಬಹುಸಂಖ್ಯೆಯ ಮತದಿಂದ ಕೃಷ್ಣನು ದೇವರೆಂದು ಸ್ವೀಕರಿಸಲಾಗದು. ಆಧುನಿಕ ಯುಗದಲ್ಲಿ ಒಂದು ವರ್ಗದ ಮೂರ್ಖರಿದ್ದಾರೆ. ಅವರ ಆಲೋಚನೆಯ ಪ್ರಕಾರ ಅವರು ಯಾರನ್ನು ಬೇಕಾದರೂ ದೇವರ ಪದವಿಗೊಯ್ಯಬಹುದು. ಒಬ್ಬ ಸಾಧಾರಣ ವ್ಯಕ್ತಿಯನ್ನು ರಾಜಕೀಯ ಪ್ರಮುಖನಾಗಿ ಏರಿಸುವ ಹಾಗೆ. ಆದರೆ ಅಲೌಕಿಕ ದಿವ್ಯನಾದ ಪರಮಪ್ರಭು ಅಧಿಕೃತ ಧರ್ಮಗ್ರಂಥಗಳಲ್ಲಿ ಪರಿಪೂರ್ಣವಾಗಿ ವರ್ಣಿತನಾಗಿದ್ದಾನೆ. ಯಾರು ಬೇಕಾದರೂ ತನ್ನಂತೆಯೇ ಮಾತಾಡಬಲ್ಲರೆಂದು ಆಲೋಚಿಸುವ ಮೂರ್ಖರು, ಅಜ್ಞಾನಿಗಳು ಮಾತ್ರ ದೇವರನ್ನು ತಿರಸ್ಕಾರದಿಂದ ಕಾಣುತ್ತಾರೆ ಎಂದು ಭಗವದ್ಗೀತೆಯಲ್ಲಿ ಕೃಷ್ಣ ನುಡಿದಿದ್ದಾನೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು.
ಕಾಂತಮಣಿ ಮಾತಾಜಿ ಓದಿ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ PM ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಓದಿ ಓದಿ. ಐತಿಹಾಸಿಕ ಆಕರಗಳ ಪ್ರಕಾರವು ಶ್ರೀಕೃಷ್ಣನ ಚಟುವಟಿಕೆಗಳು ಬಹು ಅಸಾಧಾರಣವಾದದ್ದು. ಸ್ವಯಂ ಶ್ರೀಕೃಷ್ಣನೇ ದೃಢೀಕರಿಸಿದ್ದಾನೆ, ನಾನೇ ದೇವರು ಎಂಬುದಾಗಿ. ಹಾಗೂ ಶ್ರೀಕೃಷ್ಣನು ತಾನು ಹೇಳಿದಂತೆಯೇ ನಡೆದುಕೊಂಡಿದ್ದಾನೆ. ಮಾಯಾವಾದಿಗಳು ಪ್ರತಿಯೊಬ್ಬರೂ ದೇವರೆಂದು ಕೊಳ್ಳಬಹುದು ಎಂದು ಆಲೋಚಿಸುತ್ತಾರೆ, ಆದರೆ ಅದು ಅವರ ಭ್ರಮೆ. ಏಕೆಂದರೆ ಕೃಷ್ಣನಂತೆ ಇನ್ಯಾರೋ ಅಂತಹ ಅಸಾಧಾರಣ ಚಟುವಟಿಕೆಗಳನ್ನು ಆಚರಿಸಲು ಸಾಧ್ಯವಿಲ್ಲ. ಆತನು ತಾಯಿಯ ತೊಡೆಯ ಮೇಲೆ ಮಲಗಿದ್ದ ಕೂಸಾಗಿದ್ದಾಗಲೇ ಪೂತನ ಎಂಬ ರಾಕ್ಷಸಿಯನ್ನು ಕೊಂದನು. ಅನಂತರ ಕೃಷ್ಣನು ತೃಣಾವರ್ತ, ವತ್ಸಾಸುರ ಮತ್ತು ಬಕರೆಂಬುವ ರಾಕ್ಷಸರನ್ನೂ ಕೊಂದನು. ಸ್ವಲ್ಪ ದೊಡ್ಡವನಾದ ನಂತರ ಕೃಷ್ಣನು ಅಗಾಸುರ ಹಾಗೂ ವೃಷಭಾಸುರರೆಂಬ ರಾಕ್ಷಸರನ್ನು ಸಂಹರಿಸಿದನು. ಆದ್ದರಿಂದ ಭಗವಂತನೆಂದರೆ ಮೊದಲಿನಿಂದಲೂ ಆತ ಭಗವಂತನೇ. ಯಾರಾದರೂ ಕೇವಲ ಧ್ಯಾನದಿಂದ ಭಗವಂತನಾಗಬಹುದಾದರೆ ಅದು ಹಾಸ್ಯಾಸ್ಪದ ಆದೀತು. ಕಠಿಣ ಪರಿಶ್ರಮದಿಂದ ಒಬ್ಬ ವ್ಯಕ್ತಿಯು ದೈವೀ ಪ್ರಕೃತಿಯನ್ನು ಅರಿಯಬಹುದು, ಆದರೆ ಆತ ಯಾವತ್ತೂ ದೇವರೇ ಆಗಲಾರ. ಯಾರು ಬೇಕಾದರೂ ದೇವರಾಗಬಹುದೆಂದುಕೊಳ್ಳುವ ರಾಕ್ಷಸರು ನಿಂದೆಗೆ ಈಡಾಗುತ್ತಾರೆ. ಅಧಿಕೃತ ಆದ ಧರ್ಮಗ್ರಂಥಗಳನ್ನು ಸಾಧಾರಣ ಮಾನವರಲ್ಲದೆ ವ್ಯಾಸದೇವ, ನಾರದ, ಅಸಿತ, ಪರಾಶರರಂಥ ಅಸಾಮಾನ್ಯ ವ್ಯಕ್ತಿಯುಳ್ಳವರು ಸಂಗ್ರಹಿಸಿ ಸಂಕಲ್ಪಿಸಿದ್ದಾರೆ. ಯಾರ ಧರ್ಮಗ್ರಂಥಗಳು ವೇದಗಳಿಗೆ ಅನುಸಾರವಾಗಿ ರಚಿತವಾಗಿದೆಯೋ ಅಲ್ಲಿ ಕಾಣುವುದಿಲ್ಲ, ಅದಕ್ಕೆ ಹೌದು ಮಾತಾಜಿ, ರಚಿತವಾಗಿವೆಯೋ ಅಂತಹ ವ್ಯಾಸದೇವ, ನಾರದ ಮೊದಲಾದ ಅಸಾಮಾನ್ಯರು. ಓದಿ ಮಾತಾಜಿಯಿಂದ. ವೇದ ಜೀವನವನ್ನು ನಾರದ ಮೊದಲಾದ ಅಸಾಮಾನ್ಯರು ವೇದ ಜೀವನವನ್ನು ಸ್ವೀಕರಿಸಿದ್ದಾರೆ. ಆದಾಗ್ಯೂ ಅಸುರರು ಋಷಿವರ್ಯದ ಹೇಳಿಕೆಗಳನ್ನು ನಂಬುವುದಿಲ್ಲ ಹಾಗೂ ಉದ್ದೇಶಪೂರ್ವಕವಾಗಿಯೇ ಪರಮಪುರುಷನನ್ನು ಮತ್ತು ದೈವ ಭಕ್ತರನ್ನು ವಿರೋಧಿಸುತ್ತಾರೆ. ಈ ಹೊತ್ತು ಭ್ರಾಂತಿಯ ಮನಸ್ಸಿಗೆ ಬಂದಂತಹ ಕವನಗಳನ್ನು ಬರೆಯುವುದು ಸಾಮಾನ್ಯರಿಗೆ ಶೋಕಿಯಾಗಿ ಬಿಟ್ಟಿದೆ ಹಾಗೂ ಅಂತಹ ಮಾತುಗಳನ್ನು ಸಾಮಾನ್ಯರು ದೇವರು ಮಾತುಗಳೆಂದು ಸ್ವೀಕರಿಸುತ್ತಾರೆ. ಅಸುರಿ ಮನೋಧರ್ಮವನ್ನು ಭಗವದ್ಗೀತೆಯ 7ನೇ ಅಧ್ಯಾಯದಲ್ಲಿ ನಿಂದಿಸಲಾಗಿದೆ. ಅದರಲ್ಲಿ ಹೇಳಿರುವಂತೆ ಯಾರು ಕಿಡಿಗೇಡಿಗಳೋ, ಅಧಮರೋ, ಮೂರ್ಖರೋ ಅವರ ಆಸುರಿ ಸ್ವಭಾವದಿಂದಾಗಿ ಪರಮ ಪ್ರಭುವನ್ನು ಸ್ವೀಕರಿಸಲು ಆಗುವುದಿಲ್ಲ. ಅಂತಹ ದೈತ್ಯರನ್ನು ಗೂಬೆಗಳಿಗೆ ಹೋಲಿಸುತ್ತಾರೆ, ಏಕೆಂದರೆ ಗೂಬೆಗಳು ಸೂರ್ಯನ ಬೆಳಕಿನಲ್ಲಿ ತಮ್ಮ ಕಣ್ಣುಗಳನ್ನು ತೆರೆಯಲಾಗುವುದಿಲ್ಲ. ಅವು ಸೂರ್ಯನ ಬೆಳಕನ್ನು ತಡೆಯಲಾಗುವುದಿಲ್ಲ, ಆದ್ದರಿಂದ ಅವು ಸೂರ್ಯನ ಕಿರಣಗಳಿಂದ ತಮ್ಮನ್ನು ಬಚ್ಚಿಟ್ಟುಕೊಳ್ಳುತ್ತವೆ. ಹಾಗೆಯೇ ಅಸುರರು ಪ್ರಕಾಶ ಇದೆ ಎಂಬುದನ್ನು ನಂಬುವುದೇ ಇಲ್ಲ. ಮೇಲ್ ಮಾಡ್ತೀರಾ ಮಾತಾಜಿ? ಆಯ್ತು, ಅಲ್ಲಿಗೆ ಮುಗಿಯಿತು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಈ ಒಂದು 87ನೇ ಶ್ಲೋಕದಲ್ಲಿ ಕವಿರಾಜ್ ಸ್ವಾಮಿ ಅವರು ಏನ್ ಹೇಳಲಿಕ್ಕೆ ಬಯಸ್ತಾರೆ ಅಂದ್ರೆ, ಈ ಒಂದು ಹೋಲ್ ಚಾಪ್ಟರ್ ಇರುವಂತದ್ದು ಚೈತನ್ಯ ಮಹಾಪ್ರಭುಗಳ ಒಂದು ಆವಿರ್ಭಾವಕ್ಕೆ ಬಾಹ್ಯ ಕಾರಣಗಳೇನೇನು ಅಂತ. ಈಗಾಗಲೇ ನಾವು ತಿಳ್ಕೊಂಡಿರುತ್ತೇವೆ, ಭಗವಂತನ ಅವತಾರ ಅನ್ನುವಂಥದ್ದು ಆಂತರಿಕವಾಗಿರುವಂಥದ್ದು, ಮತ್ತೆ ಜೊತೆಗೆ ಅವನು ಧರ್ಮ ಸಂಸ್ಥಾಪನೆಗಾಗಿ ಬರುವಂಥವನು ಅಂತ ಹೇಳಿ. ಆದ್ರೆ ಇಲ್ಲಿರುವಂತದ್ದು ಬಾಹ್ಯ ಕಾರಣಗಳು ಅಂತ ಹೇಳಿ. ಯಾಕೆ ಬಾಹ್ಯ ಕಾರಣಗಳು ಅಂದ್ರೆ, ಭಗವಂತ ಬರೋದಕ್ಕಿಂತ ಮುಂಚೆ ತನ್ನ ಎಲ್ಲಾ ಬಾಹ್ಯ ವ್ಯವಸ್ಥೆಯನ್ನ ಮಾಡ್ಕೊಂಡೇ ಬರುವಂಥದ್ದು ಅಂತ ಹೇಳಿ. ಮುಂದೆ ಹೋಗ್ತಾ ಹೋಗ್ತಾ ತುಂಬಾ ಚೆನ್ನಾಗಿರುವಂಥದ್ದು. ಯಾರೆಲ್ಲಾ ಈ ಒಂದು ಕಥೆಯಲ್ಲಿ ಒಬ್ಬೊಬ್ಬರಾಗಿ ಜಾಯಿನ್ ಆದ್ರು ಅಂತ ಹೇಳಿ. ಸೊ ತನ್ನ ತಂದೆ ತಾಯಿಗಳಾಗಿರ್ಬಹುದು, ತನ್ನ ಗೆಳೆಯನಾಗಿರ್ಬಹುದು, ತನ್ನ ಭಕ್ತರುಗಳಾಗಿರ್ಬಹುದು, ಒಂದು ಅವರ ತಂಡ ಆಗಿರ್ಬಹುದು, ಸಮೂಹ ಆಗಿರ್ಬಹುದು, ಎಲ್ಲವನ್ನ ನಿರ್ಧರಿಸಿಯೇ ಬರುವಂಥದ್ದು. ಇದೆಲ್ಲ ಬಾಹ್ಯ ವ್ಯವಸ್ಥೆ ಅಂತ ಕರೀತಾರೆ. ಹಾಗಾಗಿ ಒಂದು ಬಾಹ್ಯ ಕಾರಣ, ಅದಕ್ಕಾಗಿ ಮುಖ್ಯವಾದಂಥದ್ದು ಯಾವ್ದೋ ಕಾರಣಕ್ಕೆ ಬರ್ತಾನೆ, ಯಾರೋ ಕೂಗಿಗಾಗಿ ಬರ್ತಾನೆ ಅಲ್ಲ, ಯಾರು ಕೂಗಿದ್ರು ಅವನನ್ನ ಅನ್ನೋದು ಕೂಡ ಬಾಹ್ಯ ಕಾರಣ ಭಗವಂತನದ್ದು. ಈ ಶ್ಲೋಕದಲ್ಲಿ
ಹೇಳುವಂಥದ್ದು ಈ ಒಂದು ಶ್ಲೋಕ ಯಮನಾಚಾರ್ಯ ಸ್ತೋತ್ರ ರತ್ನದಿಂದ ಉಲ್ಲೇಖಿಸಲಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಇನ್ನು ಯೋಚನೆ ಮಾಡಿ, ಚೈತನ್ಯ ಚರಿತಾಮೃತ ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವಕ್ಕೆ ಕಾರಣವಾಗಿರುವಂತದ್ದು ಕೇವಲ ಒಂದು ಉಲ್ಲೇಖದಿಂದ ಅಲ್ಲ, ಬೇರೆ ಬೇರೆ ಉಲ್ಲೇಖದಿಂದನೂ ಕೂಡ ಬಂದಿದೆ ಅಂತ ಅರ್ಥ ಆಯ್ತು. ಹೀಗೆ ಯಮುನಾಚಾರ್ಯರ ಸ್ತೋತ್ರ ರತ್ನದಿಂದ ಉಲ್ಲೇಖಿಸಲ್ಪಟ್ಟಿದೆ. ಹೀಗೆ ಚೈತನ್ಯ ಮಹಾಪ್ರಭುವಿಗೆ ಮಾತ್ರ ಇದು ಸೀಮಿತವಾದ ವಿಷಯ ಅಲ್ಲ ಅನ್ನೋದು ಗೊತ್ತಾಗತ್ತೆ. ಅಂದ್ರೆ ಇಲ್ಲಿ ಸರ್ವೋಚ್ಚ ಸತ್ಯವನ್ನ ಯಾರು ತಿಳ್ಕೋಬಹುದು, ಯಾರು ಅರಿಬಹುದು ಅನ್ನುವಂಥದ್ದೇ ಇಲ್ಲಿ ಶಾಶ್ವತ ಸಿದ್ಧಾಂತ ಅಂತ ಈ ಶ್ಲೋಕ ಹೇಳುತ್ತೆ. ಪರಮ ಸತ್ಯ ಯಾವುದು, ಪರಮ ಸತ್ಯವನ್ನ ಅರಿಯೋದು ಹೇಗೆ, ಇದೇ ಶಾಶ್ವತ ಸಿದ್ಧಾಂತ ಅಂತ ಇಲ್ಲಿ ಈ ಒಂದು ಶ್ಲೋಕ ಕೇಂದ್ರ ಬಿಂದುವಾಗಿ ನಮ್ಗೆ ವಿವರಣೆಯನ್ನ ಕೊಡುತ್ತೆ. ಮತ್ತೆ ಇದ್ರದ್ದು ಒಂದು ಶ್ಲೋಕದ ಸಂದೇಶ ಏನ್ ಹೇಳುತ್ತೆ ಅಂದ್ರೆ, ಇಲ್ಲಿ ಹೇಳ್ತಾರೆ ತ್ವಾಂ ಶೀಲ ರೂಪ ಚರಿತೈಹಿ ಪರಮ ಪ್ರಕೃಷ್ಟೈಹಿ ಅಂತ ಹೇಳಿ. ಅಂದ್ರೆ ಭಗವಂತ ತನ್ನ ಈ ಶೀಲ ಅಂತಂದ್ರೆ ಚಾರಿತ್ರ್ಯ ಅಂತ ಅಥವಾ ಶೀಲ ಅಂತ ಕೂಡ ಕರೀತಾರೆ. ನಾವು ನಮ್ಮ ಒಂದು ಇದರಲ್ಲಿ ಗುಣಗಳು ಅಂತ ನಾವು ಹೇಳ್ತೇವೆ ಅಲ್ಲ. ಶೀಲ ಅಂದ್ರೆ ಅವನ ಗುಣಗಳು ಯಾವ್ಯಾವ್ದಿರುತ್ತೆ, ಅವನ ದಯೆ, ಅವನಿಗೆ ನಾವು ಹೇಳ್ತೇವೆ ಭಕ್ತವತ್ಸಲ ಅಂತ ಕರಿತೇವೆ. ರೂಪವನ್ನ ತಗೊಳ್ಳೋದಾದ್ರೆ ಇಲ್ಲಿದೆ ನೋಡ್ರಿ, ಶ್ರೀಲ ರೂಪ ಚರಿತೈಹಿ. ರೂಪ ಅಂತಂದ್ರೆ ಸಚ್ಚಿದಾನಂದ ವಿಗ್ರಹಕ್ಕೆ ನಾವು ಹೇಳ್ತಾ ಇರುವಂತದ್ದು, ಚರಿತ ಅಂತಂದ್ರೆ ಅವನ ಲೀಲೆಗಳಿಗೆ. ಸೊ ಇವೆಲ್ಲವೂ ಕೂಡ ಪರಮ ಪ್ರಕೃಷ್ಟ ಅಂತ ಹೇಳಿ ಹೇಳ್ತಾರೆ ಮೊದಲೇ ಲೈನಲ್ಲಿ. ಪರಮ ಪ್ರಕೃಷ್ಟ ಅಂತಂದ್ರೆ ಏನು, ಸಾಮಾನ್ಯ ಅಲ್ಲ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಅಂದ್ರೆ ಭಗವಂತನ ಒಂದು ಶೀಲ ರೂಪ ಚರಿತ ಅತಿ ಉನ್ನತವಾಗಿರುವಂತದ್ದು, ಸಾಮಾನ್ಯ ಅಲ್ಲ ಅಂತ ಹೇಳಿ ಅನುವಾದದಲ್ಲಿ ಹೇಳ್ತಾರೆ. ಮತ್ತೆ ಮುಖ್ಯವಾದ ಅಂಶ ಏನು ಅಂದ್ರೆ, ಇಲ್ಲಿ ಭಗವಂತನನ್ನ ತಿಳಿಯಲಿಕ್ಕೆ ನಮ್ಗೆ ಈ ಕಲ್ಪನೆಗಳು ಬೇಡ ಬೇಡ ಅಂತ ಹೇಳ್ತಾರೆ. ಅವನನ್ನ ತನ್ನನ್ನು ತಾನೇ ಪ್ರಕಟಿಸಿದ್ದಾನೆ ಅಂತ ಹೇಳಿ. ನಾವು ಕಲ್ಪನೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಭಗವಂತ ಹೀಗಿದ್ನ ಹಾಗಿದ್ನ ಅಂತ. ಸೊ ತನ್ನನ್ನು ತಾನೇ ಸ್ವತಃ ಅವನು ಪ್ರಕಟಿಸ್ಕೊಂಡಿದ್ದಾನೆ ಇಲ್ಲಿ ಅನ್ನೋದನ್ನ ಹೇಳ್ತಾರೆ. ಉದಾಹರಣೆಗೆ ನೀವು ಭಗವದ್ಗೀತೆಯಲ್ಲಿ ಹೇಳ್ತಾನೆ ಅಹಂ ಸರ್ವಸ್ಯ ಪ್ರಭವ ಅಂತ ಹೇಳಿ. ಅಂದ್ರೆ ನಾನು ಎಲ್ಲದರ ಮೂಲ ಅಂತ ಹೇಳಿ ಭಗವಂತನೇ ಸ್ವತಃ ಹೇಳುವಂಥದ್ದು. ನೋಡಿ, ಭಗವಂತನೇ ಸ್ವತಃ ಹೇಳ್ತಾನೆ, ಹಾಗಾಗಿ ನಾವು ಕಲ್ಪಿಸಿಕೊಳ್ಳೋ ಅವಶ್ಯಕತೆ ಇಲ್ಲ, ಹೀಗೆ ಇಮ್ಯಾಜಿನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಭಗವಂತನೇ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಉಲ್ಲೇಖವನ್ನ ಕೊಡುವಂಥದ್ದು ಎಲ್ಲ ಕಡೆಗೆ. ಹೀಗೆ ಈ ಒಂದು ಭಗವಂತನ ಅಸ್ತಿತ್ವ ಮಾನವನ ಊಹೆ ಮೇಲೆ ನಿಲ್ಲಂಗಿಲ್ಲ ಅಂತ. ಮಾನವನ ಮೇಲೆ, ನಮ್ಮ ಊಹೆಗಳ ಮೇಲೆ ಇಲ್ವೇ ಇಲ್ಲ ಭಗವಂತನ ಒಂದು ಈ ಅಸ್ತಿತ್ವ ಅನ್ನೋದನ್ನ ಹೇಳ್ತಾರೆ. ಮತ್ತೆ ಇಲ್ಲಿ ಇನ್ನೊಂದು ಶಾಶ್ವತ ಇದೆ, ಶಾಸ್ತ್ರದ ಪ್ರಮಾಣಗಳನ್ನ ಇಲ್ಲಿ ಹೇಳ್ತಾರೆ, ಅದರ ಒಂದು ಮಹತ್ವವನ್ನ ಹೇಳ್ತಾರೆ. ಈ ಭಗವಂತನ ಒಂದು ವ್ಯಕ್ತಿತ್ವವನ್ನ ಜನರ ಅಭಿಪ್ರಾಯ ನಿರ್ಧರಿಸ್ಲಿಕ್ಕಾಗಲ್ಲ. ಮತ್ತೆ ಇನ್ನೊಂದು ಹೇಳ್ತಾರೆ, ಈ ಸಮಾಜದಲ್ಲಿ ಈ ವ್ಯಕ್ತಿ ದೇವರು ಅಂತ ಹೇಳಿ, ಸೊ ಅವನು ಅವತಾರ ಅಂತ ಹೇಳ್ತಾರೆ. ಅಂದ್ರೆ ಸಾಮಾನ್ಯವಾಗಿ ಇಲ್ಲಿ ಚೈತನ್ಯ ಮಹಾಪ್ರಭುಗಳದಲ್ಲ, ಸಾಮಾನ್ಯವಾಗಿ ಯಾವುದೋ ಒಬ್ಬ ವ್ಯಕ್ತಿನ ದೇವರ ಅವತಾರ ಅಂತ ಹೇಳ್ತಾರೆ. ಅದು ಶಾಸ್ತ್ರೀಯ ದೃಷ್ಟಿಯಲ್ಲಿ ನೋಡೋದಾದ್ರೆ ಅದು ಒಂದು ಅಸುರಿ ಮನೋಭಾವ ಅಂತ ಇಲ್ಲಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ವಿವರಿಸ್ತಾರೆ. ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅವರು ಅಂತ ಅಂದ್ರೆ, ಯಾವುದೇ ಶಾಸ್ತ್ರೀಯ ಪ್ರಮಾಣಗಳಲ್ಲಿ ಕಾಣ್ತಾ ಇಲ್ಲ, ಕೇವಲ ವ್ಯಕ್ತಿ ಊಹಿಸಿಕೊಂಡಿದ್ದು. ಆದ್ರೆ ಇಲ್ಲಿ ಊಹಿಸಿಕೊಳ್ತಾ ಇಲ್ಲ, ಭಗವಂತನೇ ಸ್ವತಃ ಹೇಳ್ತಾ ಇರುವಂತದ್ದು. ಮತ್ತೆ ಇದು ಶಾಸ್ತ್ರೀಯವಾಗಿ ದೃಢಪಟ್ಟಿದೆ ಅನ್ನೋದನ್ನ ನಾವು ಹೇಳ್ತೇವೆ. ಮತ್ತೆ ಭಗವಂತ ಅವತರಿಸಿ ಬಂದಿದ್ದಾನೆ ಅಂತ ನಾವೇನು ಈ ಉಲ್ಲೇಖಗಳು ತಿಳಿಸುತ್ತೋ ಅದನ್ನ ಸಾಮಾನ್ಯ ಜನರು ಒಪ್ಪಿಕೊಳ್ಳೋದಿಲ್ಲ. ಸಾಮಾನ್ಯ ಜನರು ಅಂದ್ರೆ ಯಾರು, ಮೂಢರು ಅಂತ ಕರೀತಾರೆ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ ಅವಜಾನಂತಿ ಮಾ ಮೂಢ ಅಂತ ಹೇಳಿ. ಮೂಢರು ನನ್ನನ್ನ ಸಾಮಾನ್ಯ ಮನುಷ್ಯನಂತೆ ತಿಳ್ಕೊಳ್ತಾರೆ, ಅವಜಾನಂತಿ ಮಾ ಮೂಢ, ಸಾಮಾನ್ಯ ಮನುಷ್ಯನಂತೆ ಕಾಣ್ತಾರೆ ಅಂತ ಹೇಳಿ. ಮೂಢ ಅಂತಂದ್ರೆ ಇಲ್ಲಿ ಹೇಳೋದು ಅಶಿಕ್ಷಿತ ವ್ಯಕ್ತಿಗಳಲ್ಲ. ಮೂಢ ಅಂದ್ರೆ ಅಶಿಕ್ಷಿತ ವ್ಯಕ್ತಿಗಳಲ್ಲ. ಮೂಢ ಅಂತ ಹೇಳ್ತಾ ಇರುವಂತದ್ದು ಅಹಂಕಾರದಿಂದ ತುಂಬಿರುವಂತಹ ಒಂದು ಬುದ್ಧಿಗೆ ಹೇಳ್ತಾ ಇರುವಂತದ್ದು ಮೂಢ ಅಂತ ಹೇಳಿ. ಹಾಗಾಗಿ ಅವರು ಭಗವಂತನನ್ನ ಒಪ್ಕೊಳ್ಳೋದಿಲ್ಲ. ಮತ್ತೆ ಇನ್ನೊಂದು ಶಿಲಾ ಪ್ರಭುಪಾದರು ಹೇಳ್ತಾರೆ, ಧ್ಯಾನದಿಂದನೂ ಕೂಡ ಯಾರು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಧ್ಯಾನದಿಂದ ಸಿದ್ಧಿ ಸಿಗ್ಬಹುದು, ಧ್ಯಾನದಿಂದ ಒಂದು ಪ್ರಸಿದ್ಧಿನೂ ಕೂಡ ಅಂತ ಹೇಳ್ತೇವೆ ನಾವು. ಅಂದ್ರೆ ಒಂದು ಕಾರ್ಯದಲ್ಲಿ ಆ ಒಂದು ಏನ್ ಹೇಳ್ತೇವೆ ಅದಕ್ಕೆ, ನುರಿತತೆ, ಒಂದು ಕಾರ್ಯದಲ್ಲಿ ನುರಿತತೆ ಸಿಗ್ಬೋದು, ಒಂದು ಕಾರ್ಯದಲ್ಲಿ ಸಿದ್ಧಿ ಸಿಗ್ಬೋದು, ಆದ್ರೆ ಎಲ್ಲದ್ರಲ್ಲಿ ಸಿಗ್ಲಿಕ್ಕೆ ಆಗೋದಿಲ್ಲ. ನಾವು ಅಷ್ಟ ಸಿದ್ಧಿಗಳನ್ನ ನಾವು ನೋಡ್ತೇವೆ. ಭಕ್ತಿ ಸಂಸಿದ್ಧಿನಲ್ಲಿ ನೋಡಿರ್ಬಹುದು. ಅಷ್ಟ ಸಿದ್ಧಿಗಳನ್ನ ಕೇವಲ ಏಕೈಕ ದೇವರು ಅದನ್ನ ಪಡ್ಕೊಂಡಿರುವಂತದ್ದು, ಏಕೈಕ ವ್ಯಕ್ತಿ ಅದನ್ನ ಪಡ್ಕೊಂಡಿರುವಂತದ್ದು. ಅದು ಯಾರು ಅಂದ್ರೆ ಹನುಮಂತ. ಅವನ್ಗೆ ಬಿಟ್ರೆ ಉಳ್ದವ್ರಿಗೆಲ್ಲ ಇರುವಂತದ್ದು ಕೇವಲ ಏಕೈಕ ಸಿದ್ಧಿ ಮಾತ್ರ.
ಆದ್ರೂ ಕೂಡ ಅವನು ದಾಸನಾಗಿ ಗುರುತಿಸ್ತಾನೆ ಹನುಮಂತ ಎಲ್ಲಿನೂ ಕೂಡ ನಾನು ಭಗವಾನ್ ನನ್ನ ದೇವ್ರಂತ ನೀವು ಪೂಜಿಸಿ ಅಂತ ಎಲ್ಲಿ ಕೂಡ ಹೇಳಿಲ್ಲ. ನಾವು ಅವನ ಕರುಣೆಯ ಸಲುವಾಗಿ ಅವನನ್ನ ಪೂಜೆ ಮಾಡುವಂತದ್ದಷ್ಟೇ. ಹೀಗೆ ಧ್ಯಾನ ಯೋಗ ತಪಸ್ಸುಗಳಿಂದನೂ ಕೂಡ ನಾವು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಹಾಗಾಗಿ ಭಗವಂತ ಹೇಳ್ತಾರೆ 18ನೇ ಅಧ್ಯಾಯ 66ರಲ್ಲಿ ಮಾಮೇಕಂ ಶರಣಂ ವ್ರಜ. ಇವ್ರಿಗೆ ಶರಣಾಗಿ ಅಂತ ಹೇಳಿಲ್ಲ, ನನಗೇ ಶರಣಾಗು ಅಂತ ಹೇಳ್ತಾ ಇರುವಂತದ್ದು. ಯಾರು ನನಗ್ ಶರಣಾಗ್ತಾನೋ ಮತ್ತೆ ಯಾರು ಭಗವಂತನಿಗೆ ಶರಣಾಗ್ತಾರೋ ಅವ್ರು ಹೇಗೆ ದೇವರಾಗ್ಲಿಕ್ಕೆ ಸಾಧ್ಯ? ಅದ್ರರ್ಥ ದೇವ್ರಂದ್ರೆ ಶರಣಾಗ್ಬೇಕಾದವನು, ಶರಣಾಗುವವನಲ್ಲ. ಯಾರಿಗೆ ನಾವು ಶರಣಾಗ್ತೀವೋ ಅವನು ದೇವರು, ಶರಣಾಗುವವನಲ್ಲ ಅಂತ ಇಲ್ಲಿ ಹೇಳ್ತಾರೆ. ಮತ್ತೆ ಈ ಭಗವಂತನ ಬಾಲ ಲೀಲೆಗಳನ್ನು ಕೂಡ ಇಲ್ಲಿ ವಿವರಿಸ್ತಾರೆ. ಹೇಗೆ ಅಂದ್ರೆ ಇದನ್ನ ದೃಢಪಡಿಸ್ಲಿಕ್ಕೆ ಆ ಬಾಲ್ಯ ಲೀಲೆಗಳಲ್ಲಿ ಉಲ್ಲೇಖಿಸಲಾಗಿದೆ. ಪೂತನ, ತೃಣಾವರ್ತ, ಅಘಾಸುರ. ಸೊ ಇವೆಲ್ಲ ನಾವು ಹಾಗೆ ಏನೋ ಒಂದು ಕತೆ ಕಟ್ಟಿ ಬಂದಿರೋದಲ್ಲ, ಪೌರಾಣಿಕ ಕಥೆಗಳಲ್ಲ, ಶಾಸ್ತ್ರ ಸಮ್ಮತವಾಗಿರುವಂತವು ಇವೆಲ್ಲ ಅಂತ. ಹೀಗೆ ಇದರಿಂದ ಒಂದು ಮಹತ್ವ ನಮ್ಗೆ ಸ್ಪಷ್ಟವಾಗುತ್ತೆ. ಏನು ಅಂತಂದ್ರೆ ಲಾರ್ಡ್ ಇಸ್ ಲಾರ್ಡ್ ಫ್ರಾಮ್ ದ ವೆರಿ ಬಿಗಿನಿಂಗ್ ಅಂತ ಇಲ್ಲಿ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾರೆ ಅಜೋಪಿ ಸನ್ಯವಯ ಆತ್ಮ ಅಂತ ಹೇಳಿ. ಭಗವಂತ ಹೇಳ್ತಾರೆ ನಾನು ಜನ್ಮರಹಿತನಾದವನು, ಅವತಾರ ತಗೊಳ್ತೇನೆ ಅಂತ ಹೇಳಿ ಹೇಳ್ತಾನೆ. ಮತ್ತೆ ಆಸುರಿ ಪ್ರಕೃತಿಯ ಲಕ್ಷಣಗಳನ್ನು ಕೂಡ ಇಲ್ಲಿ ವಿವರಿಸಿದ್ದಾರೆ. ಆಸುರ ಪ್ರಕೃತಿಯವರು ಆಸುರ ಪ್ರಕೃತಿ ಅಂತಂದ್ರೆ ಏನು, ಅಥವಾ ಆಸುರ ಸ್ವಭಾವ ಅಂತಂದ್ರೆ ಏನು? ಆಸುರ ಸ್ವಭಾವದವ್ರು ಹೇಗಿರ್ತಾರೆ? ದೇವರನ್ನ ನಿರಾಕರಿಸ್ತಾ ಇರ್ತಾರೆ, ತಾನೇ ದೇವರಂತ ಭಾವಿಸ್ತಾರೆ, ಭಕ್ತನನ್ನ ದ್ವೇಷಿಸ್ತಾರೆ, ಶಾಸ್ತ್ರವನ್ನ ತಿರಸ್ಕರಿಸ್ತಾರೆ. ಇವೆಲ್ಲವೂ ಕೂಡ ಆಸುರಿ ಸ್ವಭಾವ. ಹೀಗೆ ನಮಾಂ ದುಷ್ಕೃತಿನೋ ಮೂಢ ಅಂತ ಹೇಳಿ ಭಗವಂತ ಹೇಳ್ತಾನೆ. ಪಾಪಿಗಳು, ಮೂಢರು, ಅಸುರ ಸ್ವಭಾವದರು ನನ್ನನ್ನ ಸ್ವೀಕರಿಸೋದಿಲ್ಲ ಅಂತ ಭಗವದ್ಗೀತೆಯಲ್ಲಿ ಹೇಳೇ ಬಿಟ್ಟಿದೆ. ಮತ್ತೆ ಅದ್ರ ಜೊತೆಗೆ ಒಂದು ಸಾದೃಶ್ಯ ರೂಪದಲ್ಲಿ ಕೂಡ ಕೊಡ್ತಾ ಇದ್ದಾರೆ. ಏನ್ ಬರೀತಾರೆ, ಒಂದು ಗಿಡುಗದ ಒಂದು ಸಾದೃಶ್ಯ ಇದೆಲ್ಲ ಮತ್ತೆ ಇಲ್ಲಿ ಗಿಡುಗದ ಒಂದು ಸಾದೃಶ್ಯವನ್ನ ಕೊಡ್ತಾರೆ. ಅದು ಬಹಳ ಗಂಭೀರವಾಗಿರುವಂತದ್ದು. ಏನಂದ್ರೆ ಈ ಗಿಡುಗಕ್ಕೆ ಸೂರ್ಯ ಎಲ್ಲ ಕಡೆ ಇದ್ದಾನಂತೆ ಗೊತ್ತು, ಆದ್ರೆ ಅವನ್ಗೆ ಆ ಒಂದು ಗುಡುಗಿಗೆ ಆ ಬೆಳಕು ಸಹಿಸ್ಲಿಕ್ಕೆ ಆಗೋದಿಲ್ಲ. ಗಿಡುಗಗೆ ಗೊತ್ತು ಸೂರ್ಯ ಇದ್ದಾನೆ ಅಂತ, ಆದ್ರೆ ಆ ಸೂರ್ಯನ ಬೆಳಕನ್ನ ಸಹಿಸ್ಲಿಕ್ಕೆ ಅದಕ್ಕೆ ಸಾಧ್ಯ ಇಲ್ಲ. ಗೂಬೆ ಗಿಡಗ ಎರಡು ಒಂದೇ ಹೆಸರು ಕೊಡುತ್ತೆ ಮಾತಾಜಿ. ಗೂಬೆ. ಗೂಬೆ ಆ ಸೂರ್ಯನ ಅಸ್ತಿತ್ವನ ಸಹಿಸೋದಿಲ್ಲ. ಯಾಕೆಂದ್ರೆ ಅದಕ್ಕೆ ಬೆಳಕು ಬರೋದಿಲ್ಲ. ಹಾಗೆಯೇ ಇಲ್ಲಿ ಯಾರು ನಿರಾಕಾರವಾದಿಗಳಿರ್ತಾರೋ, ಮಾಯಾವಾದಿಗಳಿರ್ತಾರೋ, ಅಥವಾ ಆಸುರಿ ಸ್ವಭಾವದವ್ರು ಇರ್ತಾರೋ, ಭಗವಂತ ಎಲ್ಲೆಡೆ ಇದ್ದಾನೆ, ಅಸ್ತಿತ್ವ ಎಲ್ಲ ಕಡೆಗೆ ಇದೆ. ಆದ್ರೂ ಅಸುರರಿಗೆ ಅವನ ಒಂದು ಭಗವಂತನ ಪ್ರಕಾಶ, ಭಗವಂತನ ಇರುವಿಕೆ ತುಂಬಾನೇ ಅಸಹ್ಯಕರವಾಗಿರುತ್ತೆ ಅಂತ. ಹಾಗಾಗಿ ಅಜ್ಞಾನೇನಾವೃತಂ ಜ್ಞಾನಂ ಅಂತ ಹೇಳ್ತಾನೆ. ಅಂದ್ರೆ ಅಜ್ಞಾನದಿಂದ ಜ್ಞಾನ ಮುಚ್ಚಲ್ಪಟ್ಟಿದೆ. ಜ್ಞಾನ ಎಲ್ಲರಿಗೂ ಇದೆ, ಇಲ್ಲ ಅಂತ ಇಲ್ಲ, ಪ್ರತಿಯೊಬ್ಬರಲ್ಲಿ ಕೂಡ ಜ್ಞಾನ ಇದೆ. ಆದ್ರೆ ನಾವ್ ಯಾವಾಗ ಭೌತಿಕ ಜಗತ್ತಿಗೆ ಬರ್ತೀವೋ ಆ ಅಜ್ಞಾನ ನಮ್ಮನ್ನ ಆವರಿಸ್ಕೊಂಡಿರೋದ್ರಿಂದ ಆ ಜ್ಞಾನ ಮುಚ್ಚಲ್ಪಟ್ಟಿದೆ ಅನ್ನೋದನ್ನ ಭಗವಂತ ಹೇಳ್ತಾರೆ. ನಾವು ನೋಡೋದಾದ್ರೆ ನಾವ್ ಅನ್ಕೊಳ್ತೇವೆ ನಾವೆಲ್ಲರೂ ಮಾಯಾಶಕ್ತಿಯಿಂದ ಬಂಧಿತರಾಗಿದ್ದೇವೆ ಅಲ್ಲ, ಭಗವಂತ ನಮ್ಮಿಂದ ಕಣ್ಮರೆ ಆಗಿದ್ದಾನೆ ಅಂತ ನಾವ್ ಅನ್ಕೊಳ್ತೇವೆ ಅಲ್ಲ. ಭಗವಂತ ನಮ್ಮಿಂದ ಕಣ್ಮರೆ ಆಗಿಲ್ಲ. ಭಗವಂತ ನಮ್ಮಿಂದ ಏನ್ ಹೇಳ್ತೇವೆ ಅದನ್ನ ಕಣ್ಣು ಮುಚ್ಚಾಲೆ ಆಡ್ತಾನೆ ಅಂತ ಹೇಳ್ತೀವಲ್ಲ ನಾವು. ಇಲ್ಲ, ಭಗವಂತ ಇರೋದು ಎಲ್ಲ ಕಡೆಗೆ, ನಮ್ಗೆ ಕಾಣೋದಿಲ್ಲ ಅಷ್ಟೆ. ಯಾಕೆ? ನಾವು ಅಜ್ಞಾನದಿಂದ ಆವೃತರಾಗಿದ್ದೇವೆ. ದೇವರು ಅಡಗಿಕೊಂಡಿಲ್ಲ ಅಂತ ಹೇಳ್ತೇವೆ, ಭಗವಂತ ಅಡಗಿಕೊಂಡಿಲ್ಲ. ಭಗವಂತ ಇದ್ದಾನೆ, ವಿರಾಟ ರೂಪದಲ್ಲಿದ್ದಾನೆ. ಯಾರಿಗೆ ವಿರಾಟ ರೂಪ ಪೂಜೆ ಮಾಡ್ಲಿಕ್ಕೆ ಇಷ್ಟನೋ ಆ ರೂಪದಲ್ಲಿ ಇದ್ದಾನೆ. ಬೇರೆ ಬೇರೆ ರೂಪದಲ್ಲಿ ದೇವರು ಅಡಗಿನೇ ಕೊಂಡಿಲ್ಲ. ನಾವಂತ ಕಾಣಿಸ್ತಾ ಇಲ್ಲ ದೇವರು ಮರೆಯಾಗಿದ್ದಾನೆ. ಇಲ್ಲ, ತಪ್ಪು. ನಾವು ನೋಡ್ತಾ ಇಲ್ಲ, ಸತ್ಯ ನಮ್ಗೆ ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ನಮ್ಮ ಮನಸ್ಸು ಶುದ್ಧ ಆಗಿಲ್ಲ. ಹಾಗಾಗಿ ಭಕ್ತಿಗೆ ಒಂದು ಅರ್ಹತೆ ಇದೆ. ಭಕ್ತಿ ನಾವೆಲ್ಲರೂ ಮಾಡ್ತೀವಲ್ಲ, ಭಕ್ತಿಗೆ ಒಂದು ಅರ್ಹತೆ ಇದೆ. ಯಾರಾದ್ರೂ ಹೇಳ್ತೀರಾ ಅರ್ಹತೆ ಏನು ಅಂತ? ಇದೇ ಪರ್ಪಟ್ಟಲ್ಲಿ ಕೊಟ್ಟಿದ್ದಾರೆ, ಭಕ್ತಿಗೆ ಒಂದು ಅರ್ಹತೆ ಏನದು? ಹರಿ ಕೃಷ್ಣ, ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ಮತ್ತೆ ನನ್ ಸೌಂಡ್ ಇದೆಯಲ್ಲ ಮತ್ತೆ. ಭಕ್ತಿಗೆ ಅರ್ಹತೆ. ಹರಿ ಕೃಷ್ಣ. ಯಾವಾಗ್ಲೂ ಕೃಷ್ಣಂದು ಧ್ಯಾನದಲ್ಲೇ ಇರ್ಬೇಕು, ಕೃಷ್ಣನ್ ಜಪ ಮಾಡ್ಬೇಕು,
ಕೃಷ್ಣಂದು ಶ್ರವಣ ಕೀರ್ತನೆ ಎಲ್ಲ ಮಾಡ್ತಾ ಇರ್ಬೇಕು ಮಾತಾಜಿ. ಅದ್ನು ಮಾಡಿದ್ರೆ ನಾವು ಅರ್ಹರಾಗಿರ್ತೀವ ಮಾತಾಜಿ? ಓಕೆ, ಸರಿ ಇದೆ ಮಾತಾಜಿ ನೀವ್ ಹೇಳೋದು. ಬೇಸಿಕ್ ಆಗಿ ಮೂಲವಾಗಿ ಬೇಕಾಗಿರುವಂತದ್ದು, ಈಗ ನಾವೆಲ್ಲ ಜಪ ಮಾಡ್ತೇವೆ, ದೈನಂದಿನವಾಗಿ ಎಲ್ಲ ನಾವು ಆಚರಣೆಗಳನ್ನ ಮಾಡ್ತೇವೆ ಅಲ್ಲ. ಭಗವಂತ ಶಿವಪ್ರಪಾದ ಕೊಟ್ಟಿರುವಂತ ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಅನ್ನ ಫಾಲೋ ಮಾಡ್ತೇವೆ. ಆದ್ರೂ ಕೂಡ ನಮ್ಗೆ ಒಂದು ಮಾತ್ರ ಅರ್ಹತೆ ಬೇಕು ಅವನ್ನೆಲ್ಲ ಮಾಡ್ಲಿಕ್ಕೆ. ಏನದು? ಭಕ್ತಿ. ಹರೇ ಕೃಷ್ಣ. ಶ್ರದ್ಧೆ ಬೇಕು. ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಹೇಳ್ತಾರಲ್ಲ, ಶ್ರದ್ಧೆ ಬೇಕು. ಶ್ರದ್ಧೆ ಬೇಕು, ಜ್ಞಾನ ಇರ್ಬೇಕು ಮಾತಾಜಿ. ಓಕೆ, ಸರಿ ಮಾತಾಜಿ. ಈಗ ಶ್ರದ್ಧೆಗೆನೂ ಕೂಡ ಒಂದ್ ಬೇಕು, ನಾವು ಅರ್ಪಿಸ್ಕೊಳ್ಳೋದು. ಶ್ರದ್ಧೆಗೂ ಕೂಡ ನಮ್ಗೆ ಒಂದ್ ಬೇಕು. ಶ್ರದ್ಧೆ ಶರಣಾಗತಿ. ಇನ್ನೊಮ್ಮೆ ಹೇಳುವ ಶರಣಾಗತಿದ ಒಂದು ಅರ್ಥನ. ಓಕೆ, ನಾ ಹೇಳ್ತೇನೆ. ಶ್ರದ್ಧೆ ಒಳ್ಳೇದು, ಸರಿಯಾಗಿ ಹೇಳಿದ್ರಿ, ಯಾರು ಕೂಡ ತಪ್ಪು ಹೇಳಲಿಲ್ಲ, ಎಲ್ಲರೂ ಸರಿಯಾಗಿ ಹೇಳಿದ್ರಿ. ಆದ್ರೆ ಎಲ್ಲ ಶ್ರದ್ಧೆ ಇವೆಲ್ಲ ನಮ್ಗೆ ಬರ್ಬೇಕು ಅಂದ್ರೆ ಮುಖ್ಯವಾಗಿ ನಮ್ಮಲ್ಲಿ ಇರ್ಬೇಕಾಗಿರೋದು ವಿನಮ್ರತೆ, ವಿನಯತೆ. ಅದನ್ನ ಅನುಸರಿಸ್ಲಿಕ್ಕೆ ನಾವು ಯಾವಾಗ ವಿನಮ್ರರಾಗಿರ್ತೇವೆ ಆವಾಗ್ಲೇನೆ ನಾವು ಅವನ್ನ ಫಾಲೋ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಂದ್ರೆ ಆಗಲ್ಲ. ಯಾವಾಗ ವಿನಮ್ರತೆ ಅನ್ನೋದು ಇರೋದಿಲ್ವೋ, ವಿನಮ್ರತೆ ಅಲ್ಲಿ ಇಲ್ಲದೆ ಇದ್ದಾಗ ಇರುವಂತದ್ದು ಅಹಂಕಾರ. ಹಾಗಾಗಿ ಭಕ್ತಿಗೆ ಅರ್ಹತೆ ವಿನಮ್ರತೆ, ಅರ್ಹತೆ ಇಲ್ಲದೆ ಇದ್ರೆ ಅಹಂಕಾರ. ಹೀಗೆ ನಾವು ಏನು ಇದ್ರ ಕೊನೆಯದಾಗಿ ಕನ್ಕ್ಲೂಷನ್ ಇದರಿಂದ ಏನ್ ತಿಳ್ಕೊಳ್ಬಹುದು ಅಂತಂದ್ರೆ, ಈ ಭಗವಂತನನ್ನ ತಿಳಿಲಿಕ್ಕೆ ಬುದ್ಧಿ ಮಾತ್ರ ಸಾಕಾಗೋದಿಲ್ಲ. ಯಾಕಂದ್ರೆ ಇವರೆಲ್ಲ ನಿರಾಕಾರವಾದಿಗಳು, ಮಾಯಾವಾದಿಗಳು, ಆಸುರಿ ಸ್ವಭಾವದವರು, ಅವರೆಲ್ಲ ತಮ್ಮ ಒಂದು ಬುದ್ಧಿಯನ್ನ ಬಳಸಿ ಮಾಡುವಂಥದ್ದು. ಅದಕ್ಕಾಗಿ ಇಲ್ಲಿ ಹೇಳುವಂಥದ್ದು ಕವಿರಾಜ್ ಗೋಸ್ವಾಮಿ ಅವರು, ಭಗವಂತನನ್ನ ತಿಳಿಲಿಕ್ಕೆ ಬುದ್ಧಿ ಮಾತ್ರ ಸಾಕಾಗೋದಿಲ್ಲ, ಭಾವ ಶುದ್ಧವಾಗಿರ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಆಸುರ ಭಾವ ಇದ್ರೆ ಏನ್ ಸತ್ಯ ಇದೆಯೋ ಅದು ಕೂಡ ನಮ್ಗೆ ಕತ್ತಲಾಗಿ ಕಾಣಿಸುತ್ತೆ, ಅದು ಕೂಡ ನಮ್ಗೆ ಅಸತ್ಯವಾಗಿ ಕಾಣಿಸುತ್ತೆ, ಅಂದ್ರೆ ಅಂಧಕಾರವಾಗಿರುತ್ತೆ ಅಂತ. ಹಾಗಾಗಿ ಭಗವಂತನ ತಿಳಿಲಿಕ್ಕೆ ನಮ್ಗೆ ಶುದ್ಧವಾದ ಭಾವ ಬೇಕು ಅನ್ನೋದನ್ನ ಈ ಶ್ಲೋಕದಿಂದ ನಾವು ತಿಳಿಬಹುದು. ಹರೇ ಕೃಷ್ಣ. ಮಾತಾಜಿ ನೆಕ್ಸ್ಟ್ ಶ್ಲೋಕ ಮಾಡ್ತೀರಿ? ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 3 88ನೇ ಶ್ಲೋಕ. आपनालुकायिते कृष्ण नाना यत्न करे तथापि तांघार भक्त जानाये तांघारे. आपनालुकायिते कृष्ण नाना यत्न करे तथापि तांघार भक्त जानाये तांघारे. ನಾನ್ ಹೇಳ್ತೀನಿ, ರಿಪೀಟ್ ಮಾಡಿ. आपनालुकायिते कृष्ण नाना यत्न करे तथापि तांघार भक्त जानाये तांघारे. आपनालुकायिते कृष्ण नाना यत्न करे तथापि तांघार भक्त जानाये तांघारे. ತಾಂಗಹಾರೆ ಹೇಳ್ಬೇಡಿ, ಅಲ್ಲಿ ವ್ಯಂಜನ ಇದೆ, ತಾಂಘಾರೆ. ತಥಾಪಿ ತಾಂಘಾರ ಭಕ್ತ ಜಾನಯೇ ತಾಂಘಾರೆ. ಮಾತಾಜಿ ಕೂಗ್ತಾರೆ, ಅವ್ರು ಹೇಳಿ. ಗಾಯತ್ರಿ ದೇವಿ ಮಾತಾಜಿ ಮತ್ತೆ ಚಿತ್ರಮೋಹಿನಿ ಮಾತಾಜಿ ಇಬ್ಬರು ಓದಿ. ಶ್ಲೋಕ ಮಾತ್ರ. ಓದ್ಬೇಕಾ ಮಾತಾಜಿ? ಓದಿ ಓದಿ. ಹರೇ ಕೃಷ್ಣ. ಓದಿ ನೀವು ಓದಿ ಮಾತಾಜಿ, ಅವರು ಕನ್ನಡಕ ತರುವಾಗ ನಿಮ್ಮದು ಓದಿ ಆಗ್ತದೆ. आपनालुकायिते कृष्ण नाना यत्न करे तथापि ताज्ञाहार भक्त जानाये तांघारे.
ಇದು ಓದಿ ಅರ್ಥ ಮಾತಾಜಿ. ಆಯ್ತಾ ಮಾತಾಜಿ? ಗಾಯತ್ರಿ ಮಾತಾಜಿ ಓದಿ ಶ್ಲೋಕ. ಶ್ಲೋಕ 88. ಆಪಾನಲೋಕ ಇತೆ ಕೃಷ್ಣ ನಾನ ಯತ್ನ ಕರೆ ತಥಾಪಿ ತಜ್ಹಾರ ವಕ್ತ ಜಾನಯೇ ತಾಜಾಹಾರೆ. ಹರೇ ಕೃಷ್ಣ. ತಾಂಘಾರೆ ತಥಾಪಿ ತಾಂಘಾರ ಭಕ್ತ ಜಾನಯೇ ತಾಂಘಾರೆ. ತಥಾಪಿ ಅದು ತಥಾಪಿ ತಾಂಘಾರ ಭಕ್ತ ಜಾನಯೇ ತಾಂಘಾರೆ. ಭಕ್ತ ಜಾನಯೇ ತಾಂಘಾರೆ. ಥಾಂಘಾರೆ ಅಲ್ವಾ ಮಾತಾಜಿ? ಬರ್ಬೇಕು. ತಾಂಘಾರ. ಹೇಳ್ಬೇಕು. ತಾಂಘಾರ ತಾಂಘಾರ. ಓದಿ ಯಾರಾದ್ರೆ. ಓಕೆ, ಇವರು ವರದ ಹೆಗ್ಡೆ ಮಾತಾಜಿ ಓದಿ. ವರದ ಹೆಗ್ಡೆ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು. ಓದಿ ಮಾತಾಜಿ. ಪ್ರಣಾಮಗಳು. अपनालुक इते कृष्ण नाना यत्न करे तथा कुताहाರ ಭಕ್ತ ಜಾನಯೇತಾಹಾರೆ. ಅಪನ ಅವನು, ಲುಕಾಯಿತೆ ಅವಿತಿಟ್ಟುಕೊಳ್ಳಲು, ಕೃಷ್ಣನು ನಾನಾ ವಿವಿಧ ಪ್ರಯತ್ನಗಳನ್ನು ಕರೆ ಮಾಡುತ್ತಾನೆ. ತಥಾಪಿ ಹೀಗಿದ್ದಾಗ್ಯೂ ತಾಂಹಾರ ಅವನ ಭಕ್ತರು ಜಾನಿಯೇ ತಿಳಿಯುವ, ತಾಹಾರೆ ಅವನನ್ನು. ಅನುವಾದ ಶಿಲಾಪ್ರಪಾದರಿಂದ. ಶಿಲಾಪ್ರಪಾದರಿಗೆ ಜಯವಾಗಲಿ. ಪ್ರಭು ಶ್ರೀ ಕೃಷ್ಣನು ತನ್ನನ್ನು ವಿವಿಧ ರೀತಿಯಲ್ಲಿ ಅವಿತಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಾನೆ. ಇಷ್ಟಾದರೂ ಆತನ ಪರಿಶುದ್ಧ ಭಕ್ತರು ಅವನು ಹೇಗಿರುವನೋ ಆ ರೀತಿಯಲ್ಲಿ ತಿಳಿದುಕೊಳ್ಳುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಭಗವಂತ ತನ್ನ ಸ್ವರೂಪವನ್ನ ಹೇಗೆ ಜನಸಾಮಾನ್ಯರಿಂದ ಮರೆ ಮಾಡ್ತಾನೆ, ಯಾಕೆ ತನ್ನ ಸ್ವರೂಪವನ್ನ ಮುಚ್ಚಿಟ್ಟುಕೊಳ್ತಾನೆ, ಯಾಕೆ ಅವನೇ ಸ್ವತಃ ಹೇಳಲ್ಲ ನಾನೇ ಪರಮ ಪ್ರಭು ಅಂತ ಹೇಳಿ. ನೋಡಿ, ಎಲ್ಲ ಭಗವದ್ಗೀತೆಯಲ್ಲಿ ಹೇಳಿದಾನೆ, ಆದ್ರೆ ತಾನೇ ಸ್ವತಃ ಬಂದಾಗ ಹೇಳ್ಕೊಳ್ಳೋದಿಲ್ಲ. ಹಾಗೆ ಜನಸಾಮಾನ್ಯರಿಂದ ಮರೆ ಮಾಡ್ತಾನೆ. ಆದ್ರೆ ಒಬ್ಬರಿಗೆ ಮಾತ್ರ ಅದನ್ನ ಬಿಚ್ಚಿಡ್ತಾನೆ. ಯಾರಿಗೆ? ಶುದ್ಧ ಭಕ್ತರಿಗೆ. ಅವನು ತನ್ನ ನಿಜವಾದ ಸ್ವರೂಪವನ್ನ ಪ್ರಕಟ ಮಾಡ್ತಾನೆ. ಮತ್ತೆ ತನ್ನ ನಿಜವಾದ ಸ್ವರೂಪದಲ್ಲಿಯೇ ಅವರ ಮುಂದೆ ಪ್ರಕಟ ಆಗ್ತಾನೆ. ಯಾರು? ಭಕ್ತರಿಗೆ. ಹಾಗಾಗಿ ಈ ಶ್ಲೋಕದಲ್ಲಿ ಬಹಳ ಸೂಕ್ಷ್ಮವಾದ ಒಂದು ಗಂಭೀರವಾದ ಭಕ್ತಿ ತತ್ವವನ್ನ ತಿಳಿಸಿದ್ದಾರೆ. ಅದೇನೆಂದ್ರೆ, ಭಗವಂತ ಸರ್ವಜ್ಞ, ಸರ್ವಶಕ್ತಿಮಾನ್, ಸರ್ವವ್ಯಾಪಿ. ಭಾಗವತದಲ್ಲಿ ನೀವು ಕೇಳ್ತೀರ. ಎಲ್ಲರ ಮುಂದೆ ತನ್ನ ಒಂದು ಪರಮ ಈಶ್ವರ ತತ್ವವನ್ನ ಬಲವಂತವಾಗಿ ತೋರ್ಸೋದಿಲ್ಲ. ಎಲ್ಲರ ಮುಂದೆ ತೋರ್ಸ್ಕೊಳ್ತಾ ಹೋಗಿಲ್ಲ ಅವನು. ಜನಸಾಮಾನ್ಯರು ಮಾಡ್ತಾರೆ, ತಮ್ಮ ಕಡೆ ಇರುವಂತಹ ಕಲೆಯನ್ನಾಗಿರ್ಬೋದು, ತನ್ನ ಕಡೆ ಇರುವಂತಹ ಒಂದು ಎಲ್ಲರ ಹತ್ರ ಸೌಂದರ್ಯ ಇದೆ, ಎಲ್ಲರ ಹತ್ರ ಶಕ್ತಿ ಇದೆ, ಎಲ್ಲರ ಹತ್ರ ಸಾಮರ್ಥ್ಯ ಇದೆ, ಸಾಮರ್ಥ್ಯದನ್ನ ತೋರಿಸ್ತಾ ಹೋಗ್ತಾರೆ. ಹಾಗಾದ್ರೆ ಭಗವಂತ ಹಾಗೆ ಈ ತನ್ನ ಒಂದು ಷಡೈಶ್ವರ್ಯವನ್ನ ಬಲವಂತವಾಗಿ ಯಾರಿಗೂ ತೋರಿಸೋದಿಲ್ಲ. ಹಾಗಾಗಿ ಈ ಶ್ಲೋಕದಲ್ಲಿ ಏನ್ ಹೇಳ್ತಾರೆ, ಆಪನಾಲೋಕೈತೆ ಕೃಷ್ಣ ನಾನಾ ಯತ್ನ ಕರೇ ಅಂತ ಹೇಳ್ತಾರೆ. ಇದರ ಅರ್ಥ ಏನು? ಕೃಷ್ಣ ತಾನು ಭಗವಂತ ಎಂಬ ಸತ್ಯವನ್ನ ವಿವಿಧ ರೀತಿಯಲ್ಲಿ ಮುಚ್ಚಿಟ್ಕೊಳ್ತಾನೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಯಾಕೆ ವಿವಿಧ ರೀತಿಯಲ್ಲಿ ಮುಚ್ಚಿಟ್ಕೊಳ್ತಾನೆ? ವಿವಿಧ ರೀತಿಯಲ್ಲಿ ಮುಚ್ಚಿಟ್ಟುಕೊಳ್ಳೋ ಅವಶ್ಯಕತೆ ಏನಿದೆ? ವಿವಿಧ ರೀತಿಯಲ್ಲಿ ಹೇಗೆ ಮುಚ್ಚಿಟ್ಕೊಳ್ತಾನೆ? ಹೇಗಂದ್ರೆ, ಅವನು ಸಾಮಾನ್ಯ ಮನುಷ್ಯನಂತೆ ನಡ್ಕೊಳ್ತಾನೆ ಒಂದು ರೀತಿ. ಆ ಸಾಮಾನ್ಯ ಮನುಷ್ಯ ಅಂತ ಹೇಗಿರ್ತಾನೆ? ನಾವೆಲ್ಲ ಹೇಗಿದ್ವಿ ನಮ್ಮ ಕುಟುಂಬ ಸಂಬಂಧಗಳಲ್ಲಿ, ಹಾಗೆ ಕುಟುಂಬ ಸಂಬಂಧಗಳಲ್ಲಿ ಬದುಕ್ತಾನೆ. ಕುಟುಂಬ ಸಂಬಂಧಗಳು ಹೇಗಿರುತ್ತೆ? ತಂದೆ ತಾಯಿ ಜೊತೆಗೆ ಮಗುವಿನ ತರ ಸ್ನೇಹಿತನಂತೆ ವರ್ತಿಸ್ತಾನೆ. ಹೀಗೆ ಅವನು ವಿವಿಧ ರೀತಿಯಲ್ಲಿ ಮುಚ್ಚಿಟ್ಟುಕೊಳ್ತಾನೆ ಅಂತ ಹೇಳಿ ತನ್ನನ್ನ. ಹಾಗಾಗಿ ಹಿಂದೆ ಹೇಳಿರೋ ಹಾಗೆ, ಹಿಂದಿನ ಶ್ಲೋಕದ ಹೇಳಿರೋ ಹಾಗೆ, ಅಹಂಕಾರಿಗಳು ಯಾರು ಭಕ್ತಿಗೆ ಅರ್ಹತೆಯನ್ನ ಪಡೆದಿಲ್ವೋ ಅಂತ ಅಹಂಕಾರಿಗಳು, ಆಸುರಿ ಸ್ವಭಾವದವರಿಗೆ ಭಗವಂತ ಏನ್ ಮಾಡ್ತಾನೆ? ಅವನು ಸಾಮಾನ್ಯ ವ್ಯಕ್ತಿ ಅಂತ ಕಾಣಿಸ್ತಾನೆ. ಕೇವಲ ಭಕ್ತನಿಗೆ ಮಾತ್ರ ತನ್ನ ಒಂದು ನಿಜ ಸ್ವರೂಪವನ್ನ ತೋರಿಸ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಮತ್ತೆ ಇನ್ನೊಂದು ಇದೆ ಇಲ್ಲಿ, ತಥಾಪಿ ಎರಡನೇ ಒಂದು ಚರಣದಲ್ಲಿ, ತಥಾಪಿ ಹಾರ ಭಕ್ತ ಜಾನಯೇ ತಾಂಘಾರೆ, ತಥಾಪಿ ತಾಂಘಾರ ಭಕ್ತ ಜಾನಯೇ ತಾಂಘಾರೆ. ಅಂದ್ರೆ ಕೃಷ್ಣ ಎಷ್ಟೇ ತನ್ನನ್ನ ಮರಮಾಡ್ಲಿಕ್ಕೆ ಪ್ರಯತ್ನಿಸಿದ್ರು ಅವನ ಶುದ್ಧ ಭಕ್ತರು ಅವನಂತೆಯೇ ಭಗವಾನ್ ಎಂದು ಗುರುತಿಸ್ತಾರೆ. ನೋಡಿ, ವಿವಿಧ ರೀತಿಯಲ್ಲಿ ಮುಚ್ಚಿಟ್ಟುಕೊಳ್ತಾನೆ, ಆದ್ರೆ ಒಬ್ಬ ಭಕ್ತ
ನೀನೇ ಭಗವಂತ ಅಂತ ಹೇಳಿ ಗುರ್ತಿಸ್ತಾನೆ ಅಂತ. ಕಾರಣ ಯಾಕೆ ಗುರ್ತಿಸ್ತಾರೆ ಭಕ್ತರು? ಯಾಕಂದ್ರೆ ಭಕ್ತರ ಹೃದಯದಲ್ಲಿ ಕೃಷ್ಣ ಏನ್ ಮಾಡಿರ್ತಾನೆ, ತನ್ನ ಕೃಪೆಯಿಂದ ಜ್ಞಾನವನ್ನ ಕೊಟ್ಟಿರ್ತಾನೆ. ಹಾಗೆ ಬರಲ್ಲ ಅವ್ರಿಗೆ, ಭಕ್ತರು ಕೂಡ ಗುರ್ತಿಸ್ತಾರೆ. ಓಕೆ, ಹೇಗೆ ಅಂತ ಭಕ್ತನಿರೋದಕ್ಕೆ ಅವನಲ್ಲಿ ಜ್ಞಾನ ತುಂಬುವಂಥದ್ದು. ನಾವೆಲ್ಲ ಹೇಳ್ತೇವೆ ಬುದ್ಧಿ ಮುಖ್ಯವಾಗಿ ಬೇಕಾಗಿರುವಂತದ್ದು. ಆ ಬುದ್ಧಿ ಇಲ್ಲದೆ ಇದ್ರೆ ನಮ್ಗೆ ಭಗವಂತನನ್ನ ಇವನೇ ಭಗವಂತ ಅಂತ ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲಕ್ಕಿಂತ ಮುಖ್ಯವಾಗಿರುವಂತದ್ದು ಬುದ್ಧಿ ಬೇಕು. ನಾವು ಕೇಳ್ಕೋಬೇಕು ಮೊದ್ಲು, ನಮ್ಮ ಬುದ್ಧಿ ಕೊಡು ಅಂತ ಹೇಳಿ. ಭಕ್ತಿ ತಾನೇ ಬರುತ್ತೆ. ಆ ಬುದ್ಧಿ ಸರಿಯಾದ ಒಂದು ಬುದ್ಧಿ ಯಾವುದು ಅಂತ ನಾವು ತಿಳ್ಕೊಂಡಾಗ, ಸರಿ ಯಾವ್ದು ತಪ್ಪು ಯಾವ್ದು ಅನ್ನೋದು ಗೊತ್ತಾಗೋದು ತಿಳಿದಿದಾಗ ತಾನೇ ಆಟೋಮೆಟಿಕ್ ಆಗಿ ಸ್ವಯಂಚಾಲಿತವಾಗಿ ಭಕ್ತನಾಗ್ತಾನೆ. ಹೀಗೆ ಭಕ್ತನ ಹೃದಯದಲ್ಲಿ ಕೃಷ್ಣ ತನ್ನ ಕೃಪೆಯಿಂದ ಜ್ಞಾನವನ್ನ ಕೊಡ್ತಾನೆ. ಹೀಗೆ ಭಕ್ತಿಯೇ ಇಲ್ಲಿ ಅರ್ಹತೆ ಆಗಿದೆ ಅಂತ. ಯಾಕಂದ್ರೆ ಜ್ಞಾನ ಕೊಟ್ಟ ಅಂತಂದ್ರೆ ಭಕ್ತಿಗೆ ಅವನು ಅರ್ಹನಾಗಿದ್ದಾನೆ ಅಂತ. ಮತ್ತೆ ಜೊತೆಗೆ ನಾವ್ ಹೇಳ್ತೇವೆ ಬುದ್ಧಿ ತಾರ್ಕಿಕ ಬುದ್ಧಿ ಹೇಳ್ತಾ ಇರುವಂತದ್ದಲ್ಲ, ಮತ್ತೆ ಪಾಂಡಿತ್ಯನು ಕೂಡ ಹೇಳ್ತಾ ಇಲ್ಲ. ಇಲ್ಲಿ ಭಕ್ತಿಗೆ ಬೇಕಾಗಿರುವಂತ ಬುದ್ಧಿಯ ಅರ್ಹತೆಯನ್ನ ಆ ಭಕ್ತನಲ್ಲಿ ತುಂಬ್ತಾನೆ. ಹೀಗಾಗಿ ಇಲ್ಲಿ ಈ ಇನ್ನೊಂದು ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾನೆ, ನಹಂ ಪ್ರಕಾಶಸ್ಯ ಸರ್ವಸ್ಯ ಯೋಗಮಾಯ ಸಮಾವೃತ ಅಂತ ಹೇಳಿ. ನಾನು ಯೋಗಮಾಯಿಂದ ಆವೃತನಾಗಿರೋದ್ರಿಂದ ಎಲ್ಲರಿಗೂ ನಾನು ಸ್ಪಷ್ಟವಾಗಿ ಕಾಣೋದಿಲ್ಲ ಅಂತ ಹೇಳಿ ಸ್ವಯಂ ಭಗವಂತನೇ ಹೇಳ್ತಾನೆ. ಯೋಗಮಾಯಿಂದ ಆವೃತವಾಗಿದ್ದೇನೆ, ಅದಕ್ಕಾಗಿ ನಾನು ಕಾಣೋದಿಲ್ಲ. ಹಾಗಂದ್ರೆ ಎಲ್ಲ ಕಡೆಗೆ ಇದ್ದಾನೆ ಅಂತ ಅರ್ಥ. ಇದರಿಂದ ಏನ್ ತಿಳ್ಕೊಳ್ತೀವಂದ್ರೆ, ಕೃಷ್ಣ ತನ್ನನ್ನು ತಾನು ಮರೆ ಮಾಡ್ಕೊಳ್ಳೋದು ಏನು, ಹೇಗೆ ಮರೆ ಮಾಡ್ಕೊಳ್ತಾನೆ? ಮರೆ ಮಾಡಿಕೊಳ್ಳೋದೇ ಅವನ ಲೀಲೆಯ ಒಂದು ಭಾಗ. ಲೀಲೆ ಮಾಡ್ತಾನೆ, ಲೀಲೆ ಮಾಡ್ಲಿಕ್ಕೆ ಬರ್ತಾನೆ ಅಂತ ಹೇಳ್ತೇವೆ. ಮರೆ ಮಾಡಿಕೊಳ್ಳಿಕ್ಕೇನೆ ಲೀಲೆಯ ಒಂದು ಅವನ ಭಾಗ ಆಗಿರುತ್ತೆ. ಹಾಗಾಗಿ ಅವನು ಯಾರಿಗೂ ತನ್ನ ಒಂದು ದೈವತ್ವವನ್ನ ಪಡಿಸೋದಿಲ್ಲ, ಮತ್ತೆ ಪಡಿಸೋ ಅಗತ್ಯನೂ ಇಲ್ಲ. ಹಾಗಾದ್ರೆ ಯಾರು ಭಕ್ತಿ ಭಾವದಿಂದ ಅವನಿಗೆ ಶರಣಾಗ್ತಾರೋ ಅವರಿಗೆ ಮಾತ್ರ ತನ್ನಂತಾನ ಅವನು ಪ್ರಕಟಿಸ್ಕೊಳ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಸೊ ಒಟ್ಟಾರೆ ದಿನೇ ನಮ್ಗೆ ತಿಳಿಯೋದು ಏನು ಅಂತಂದ್ರೆ, ಕೃಷ್ಣ ಎಲ್ರಿಗೂ ಕಾಣಿಸೋದಿಲ್ಲ ಒಂದು, ಮತ್ತೆ ಯಾರಿಗೆ ಕಾಣಿಸ್ತಾನೆ? ಭಕ್ತರಿಗೆ ಮಾತ್ರ ತಾನು ಯಾರು ಎಂಬುದನ್ನ ತೋರಿಸ್ತಾನೆ. ಹಾಗಾದ್ರೆ ದೇವರನ್ನ ತಿಳಿಲಿಕ್ಕೆ ಬೇಕಾಗಿರೋದೇನು? ಎರಡು, ಒಂದು ಭಕ್ತಿ ಮತ್ತೆ ವಿನಯ. ಭಕ್ತಿ ಮತ್ತೆ ವಿನಯ ಅರ್ಹತೆ ಇದೆ. ಭಗವಂತನ ತಿಳಿಲಿಕ್ಕೆ ಇರುವಂತ ಅರ್ಹತೆ ಏನು? ಭಕ್ತಿಗಿರುವಂತ ಅರ್ಹತೆ ಏನು? ವಿನಯ. ವಿನಯ ಇದ್ರೆ ಭಕ್ತಿ ತಾನಾಗಿ ಬರುತ್ತೆ. ಮತ್ತೆ ಯಾರು ಅಹಂಕಾರಿಗಳಿರ್ತಾರೋ ಅವ್ರಿಗೆ ದೇವರು ಸಾಮಾನ್ಯನಂತೆ ಕಾಣ್ತಾನೆ. ಅವನು ಪರಮ ಶ್ರೇಷ್ಠ ಅಂತ ಹೇಳಿ ಕಾಣಿಸೋದಿಲ್ಲ, ಪರಮ ಪ್ರಭು ಅಂತ ಕಾಣಿಸೋದಿಲ್ಲ. ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 3 89ನೇ ಶ್ಲೋಕ. ಉಲ್ಲಂಘಿತ ತ್ರಿವಿಧ ಸೀಮ ಸಮಾತಿಶಾಯಿ ಸಂಭಾವನಂ ತವ ಪರಿವ್ರಢಿಂ ಸ್ವಭಾವಂ ಮಾಯಾ ಬಲೇನ ಭವತಾಪಿ ನ ಗುಹ್ಯಮಾನಂ ಪಶ್ಯಂತಿ ಕೇಚಿದ್ ಅನಿಶಂ ತ್ವದ್ ಅನನ್ಯ ಭಾವಾಃ. ಉಲ್ಲಂಘಿತ ತ್ರಿವಿಧ ಸೀಮ ಸಮಾತಿಶಾಯಿ ಸಂಭಾವನಂ ತವ ಪರಿವ್ರಢಿಂ ಸ್ವಭಾವಂ ಮಾಯಾ ಬಲೇನ ಭವತಾಪಿ ನಿಗುಹ್ಯಮಾನಂ ಪಶ್ಯಂತಿ ಕೇಚಿದ್ ಅನಿಶಂ ತ್ವದನನ್ಯ ಭಾವಾಃ. ರಿಪೀಟ್ ಮಾಡಿ, ಫಸ್ಟ್ ಚರಣ ಹೇಳ್ತೀನಿ ನೋಡಿ. ಉಲ್ಲಂಘಿತ ತ್ರಿವಿಧ ಸೀಮ ಸಮಾತಿಶಾಯಿ ಸಂಭಾವನಂ ತವ ಪರಿವ್ರಢಿಂ ಸ್ವಭಾವಂ ಮಾಯಾ ಬಲೇನ ಭವತಾಪಿ ನು ಗುಹ್ಯಮಾನಂ ಪಶ್ಯಂತಿ ಕೇಚಿದನಿಶಂ ತ್ವದನನ್ಯ ಭಾವಾಃ. ಹರೇ ಕೃಷ್ಣ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ, ಪದ್ಮಾ ಮಾತಾಜಿ ಓದಿ. ಕೃಷ್ಣ ಮಾತಾಜಿ. ಶ್ಲೋಕ 89. ಉಲ್ಲಸಿತ ತ್ರಿವಿಧ ಸೀಮ ಸಮಾತಿಹಾಯಿ ಸಂಭಾವನ ತವ ಪರಿದ್ರವಮ ಸ್ವಭಾವಂ
ಮಾಯಾ ಬಲೇನ ಭವತಾಪಿ ನಿಗೂಹ್ಯಮಾನಂ ಪಶ್ಯಂತಿ ಕೇಚಿತ್ ಅನಿಶ್ಯಂ ತ್ವದ್ ಅನನ್ಯ ಭಾವಾಃ. ಹರೇ ಕೃಷ್ಣ ಮಾತಾಜಿ. ಕಾಂತಮಣಿ ಮಾತಾಜಿ ಅವ್ರು ಓದದಿದ್ರೆ ಪ್ರಭಾಮಯಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 89. ಉಲ್ಲಂಘಿತ ತ್ರಿವಿಧ ಸೀಮಾ ಸಮಾತಿಶಾಯಿ ಸಂಭಾವನಂ ತವ ಪರಿವೃಢಿಮ ಸ್ವಭಾವಂ ಮಾಯಾ ಬಲೇನ ಭವತಾಪಿ ನಿಗೂಹ್ಯಮಾನಂ ಪಶ್ಯಂತಿ ಕೇಚಿದ್ ಅನಿಶಂ ತ್ವದ್ ಅನನ್ಯ ಭಾವಾಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ನಿರ್ಮಲ ಮಾತಾಜಿ. ಉಲ್ಲಂಘಿತ ತ್ರಿವಿಧವಸಿ ಮಮ ಸಮಾತಿಶಾಯಿ ಸಂಭಾವವನಂ ತವ ಪರಿವ್ರಢಿಂ ಸ್ವಭಾವಂ ಮಾಯಾ ಬಲೇನ ಭವತಾಪಿ ನಿಗೂಹ್ಯಮಾನಂ ಪಶ್ಯಂತಿ ಕೇಚಿದ್ ಅನಿಶಂ ತ್ವದ್ ಅನನ್ಯ ಭಾವಃ. ಮಾತಾಜಿ ಅದ ಅರ್ಥ ಓದ್ಬೇಕಾ? ಓದಿ. ಉಲ್ಲಂಘಿತ ಮೀರಿದ ತ್ರಿವಿಧ 3 ವಿಧಗಳ ಸೀಮಾ ಮಿತಿಗಳ ಸಮಾನಾದ ಅತಿಶಯವಾದ ಸಂಭಾವನಂ ಅದರಿಂದ ಯಥೋಚಿತವಾದ ತವ ನಿಮ್ಮ ಪರಿವ್ರಢಿಂ ಅತ್ಯಕೃಷ್ಟತೆಯ ಸ್ವಭಾವಂ ನಿಜ ಸ್ವಭಾವದ ಮಾಯಾ ಬಲೇನ ಭ್ರಮೆ ಹುಟ್ಟಿಸುವ ಶಕ್ತಿ ಸಾಮರ್ಥ್ಯದಿಂದ ಭವಾತ್ ನಿಮ್ಮ ಅಪಿ ಇಷ್ಟಾದರೂ ನಿಗೂಹ್ಯಮಾನಂ ಅವಿತುಕೊಂಡಿರುವ ಪಶ್ಯಂತಿ ಅವರು ನೋಡುತ್ತಾರೆ ಕೇಚಿತ್ ಕೆಲವು ಅನಿಶಂ ಯಾವಾಗಲೂ ತ್ವತ್ ನಿಮಗೆ ಅನನ್ಯ ಭಾವ ಯಾರು ಪ್ರತ್ಯೇಕವಾಗಿ ಭಕ್ತಿ ಹಿಂದಿರುವರೋ ಅವರು. ಅನುವಾದ. ಓ ನನ್ನ ಪ್ರಭುವೇ, ಐಹಿಕ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಚರಾಚರ ವಸ್ತುವು ಕಾಲ ದೇಶ ಅವಸ್ಥೆಗಳಿಗೆ ಸೀಮಿತವಾಗಿವೆ. ಹೀಗಿದ್ದರೂ ನಿನ್ನ ಗುಣ ವಿಶೇಷಗಳನ್ನು ಅಸಮಾನವಾದುದನ್ನ ಮತ್ತು ಅತಿಶಯವಾದುದ್ದವು. ಆ ಗುಣ ವಿಶೇಷವುಗಳು ಯಾವಾಗಲೂ ಅಂತಹ ಮಿತಿಗಳಿಗೆ ಅಲೌಕಿಕವೆನಿಸುತ್ತವೆ. ಕೆಲವೊಮ್ಮೆ ನಿನ್ನದೇ ಸಾಮರ್ಥ್ಯದಿಂದ ನೀನು ಅಂತಹ ವಿಶೇಷ ಗುಣಗಳನ್ನು ಮರೆ ಮಾಡುತ್ತೀಯೇ. ಏನೇ ಆದರೂ ನಿನ್ನ ಪರಿಶುದ್ಧ ಭಕ್ತರು ಎಲ್ಲ ಸಂದರ್ಭಗಳಲ್ಲಿಯೂ ನಿನ್ನನ್ನು ಕಾಣಲು ಶಕ್ತರಾಗುತ್ತಾರೆ. ಭಾವಾರ್ಥ ಓದ್ಲ ಮಾತಾಜಿ. ಈ ಶ್ಲೋಕವನ್ನು ಶ್ರೀ ಯಮುನಾಚಾರ್ಯರ ಸ್ತೋತ್ರ ರತ್ನ 13ರಿಂದ ಉದ್ಧರಿಸಲಾಗಿದೆ. ಮಾಯಾ ಪ್ರಭಾವದಿಂದ ಪ್ರತಿಯೊಂದು ಚರಾಚರ ವಸ್ತು ಪದಾರ್ಥವು ದೇಶ ಕಾಲ ಅವಸ್ಥೆ ಈ ತ್ರಿವಿಧದ ಸೀಮಿತ ಚೌಕಟ್ಟಿನಲ್ಲಿ ಅಮೃತವಾಗಿದೆ. ನಾವು ಕಲ್ಪಿಸಿಕೊಳ್ಳಬಹುದಾದ ಅತ್ಯದ್ಭುತ ಪ್ರಕಟಣೆಯಾಗಿರುವ ಆಕಾಶವು ಕೆಲವು ಮಿತಿಗಳನ್ನು ಹೊಂದಿದೆ. ಇಷ್ಟಾದರೂ ಅಧಿಕೃತವಾದ ಧರ್ಮ ಗ್ರಂಥಗಳಿಂದ ಸ್ಪಷ್ಟ ಆಗುವುದು ಏನೆಂದರೆ ಆಕಾಶವು 7 ಪದರಗಳಿಂದಾಗಿದೆ. ಪ್ರತಿಯೊಂದು ಪದರವು ಹಿಂದಿನದಕ್ಕಿಂತ 10 ಪಟ್ಟು ದಪ್ಪನಾಗಿ ಇದೆ. ಮರೆ ಮಾಡುವ ಹೊದಿಕೆಯ ಪದರಗಳು ತುಂಬಾ ವಿಶಾಲವಾಗಿವೆ. ಆದರೆ ಹೊದಿಕೆ ಇರಲಿ ಅಥವಾ ಇಲ್ಲದಿರಲಿ ಸ್ಥಳವು ಮಿತಿಯುಳ್ಳದಾಗಿದೆ. ಕಾಲ ದೇಶ ಸ್ಥಳಗಳ ಬಗ್ಗೆ ನಮ್ಮ ಆಲೋಚನಾ ಶಕ್ತಿಯು ಮಿತವಾಗಿದೆ. ಕಾಲ ಶಾಶ್ವತ. ನಾವು ಶತಕೋಟಿಗೆ ವರ್ಷಗಳ
ಕೋಟಿ ವರ್ಷಗಳನ್ನು ಕಲ್ಪಿಸಿಕೊಳ್ಳಬಹುದು. ಆದರೆ ಅದು ಕೂಡ ಕಾಲಮಿತಿಯ ಸಣ್ಣದ ಅಂದಾಜು ಆಗುವುದಷ್ಟೇ. ನಮ್ಮ ಇಂದ್ರಿಯಗಳು ಅಪೂರ್ಣವಾದುವು. ಆದ್ದರಿಂದ ಅವುಗಳ ಪರಮ ಪ್ರಭುವಿನ ಮಹತ್ವವನ್ನು ಸಹ ಆಲೋಚಿಸಲಾರವು. ಅಥವಾ ನಮ್ಮ ಆಲೋಚನಾ ಶಕ್ತಿ ಕಾಲಮಿತಿಯ ಚೌಕಟ್ಟಿನೊಳಗೆ ಆ ಪರಮಾತ್ಮನನ್ನು ಕರೆತರಲಾರೆವು. ಉಲ್ಲಂಘಿತ ಎಂಬವ ಪದ ಅವನ ಸ್ಥಾನವನ್ನು ವಿವರಿಸುತ್ತದೆ. ಆತ ದೇಶ, ಕಾಲ, ಆಲೋಚನೆಗೆ ಇವೆಲ್ಲಕ್ಕೂ ಅಲೌಕಿಕನಾಗಿರುವನು. ಅವುಗಳೊಳಗೆ ಆತ ಆವಿರ್ಭವಿಸಿದಲ್ಲಿ ಕೂಡ ಆ ಪರಮ ಪುರುಷನು ಅಲೌಕಿಕನಾಗಿ ಇರುತ್ತಾನೆ. ಈ ರೀತಿ ಪ್ರಭುವಿನ ಅಲೌಕಿಕ ಅಸ್ತಿತ್ವವು ದೇಶ, ಕಾಲ, ಆಲೋಚನೆಗಳಿಂದ ಮರೆಯಾದರೂ ಪರಮ ಪುರುಷನ ಪರಿಶುದ್ಧ ಭಕ್ತರು ಆ ಮೂರು ವಿವಿಧ ಅವಸ್ಥೆಗಳನ್ನು ಮೀರಿ ಅವನ ಅಂತರಂಗ ವಿಶೇಷಗಳನ್ನು ಕಾಣಬಲ್ಲರು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಸಾಮಾನ್ಯರು ದೃಷ್ಟಿಯ ಮೂಲಕ ಪ್ರಭುವು ಕಾಣಿಸಲಾಗದವನಾಗಿದ್ದರೂ ಯಾರು ಈ ಆವರಣಗಳ ಮಿತಿ ಮೀರಿರುವರೋ ಅವರ ದಿವ್ಯ ಭಕ್ತಿ ಸೇವೆಯಿಂದಾಗಿ ಆತನನ್ನು ಅವರು ಕಾಣಲು ಸಾಧ್ಯ. ಸೂರ್ಯನು ಮಾತಾಜಿ ಧನ್ಯವಾದಗಳು ಮಾತಾಜಿ. ಪದ್ಮ ಮಾತಾಜಿ ಓದಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಪದ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೂರ್ಯನು ಮೋಡದಿಂದ ಆಚ್ಛಾದಿತನಾದಂತೆ ತೋರಬಹುದು. ಆದರೆ ವಾಸ್ತವವಾಗಿ ಮೋಡಗಳಿಗೆ ಕೆಳಗೆ ಇರುವ ಅಲ್ಪರ ಕಣ್ಣುಗಳು ಹೊದಿಕೆಯಿಂದ ಮುಚ್ಚಿವೆ ವಿನಃ ಸೂರ್ಯನಲ್ಲ. ಅದೇ ಸಣ್ಣ ಜನರು ಒಂದು ವಿಮಾನದಲ್ಲಿ ಕುಳಿತು ಮೋಡಕ್ಕೂ ಮೇಲೇರಿದ್ದರೆ ಆಗ ಅವರು ಸೂರ್ಯ ಪ್ರಕಾಶವನ್ನು ಕಾಣುತ್ತಿದ್ದರು ಹಾಗೂ ಅಡೆತಡೆಗಳಿಂದ ದಿವಾಕರನನ್ನು ಕಾಣುತ್ತಿದ್ದರು. ಅದೇ ರೀತಿಯಲ್ಲಿ ಮಾಯೆಯು ಆಚ್ಛಾದನೆಯು ಬಹಳ ಬಲವಾಗಿದ್ದರೂ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ 7.14 ಎಂದು ನುಡಿಯುತ್ತಾನೆ. ದೈವೀ ಏಷ ಗುಣಮಯಿ ಮಮಮಯ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯೆಯ ಏತಂ ತರಂತಿತೆ. 3 ಗುಣಗಳಿಂದ ಕೂಡಿದ ಲೌಕಿಕ ಪ್ರಕೃತಿಯಾದ ನನ್ನ ದಿವ್ಯ ಶಕ್ತಿಯನ್ನು ಜಯಿಸಿ ಕ್ರಮಿಸುವುದು ಕಷ್ಟವೇ. ಆದರೆ ಯಾರು ನನ್ನಲ್ಲಿ ಪೂರ್ಣ ಶರಣಾಗಿರುವರೋ ಅವರು ಅಡಚಣೆಗಳನ್ನು ಸುಲಭವಾಗಿ ದಾಟಿ ಅದನ್ನೂ ದಾಟುತ್ತಾರೆ. ಭ್ರಮೆ ಹುಟ್ಟಿಸುವ ಶಕ್ತಿಯ ಪ್ರಭಾವ ಮೀರುವುದು ತುಂಬಾ ಕಷ್ಟವೇ. ಆದರೆ ಯಾರು ಭಗವಂತನ ದಿವ್ಯ ಪಾದವನ್ನು ಹಿಡಿದು ಶರಣಾಗಲು ನಿರ್ಧರಿಸಿರುವರೋ ಅವರು ಮಾಯೆಯ ಹಿಡಿತಗಳಿಂದ ಬಿಡುಗಡೆ ಹೊಂದುತ್ತಾರೆ. ಆದ್ದರಿಂದ ಪರಿಶುದ್ಧ ಭಕ್ತರು ಪರಮ ಪ್ರಭುವನ್ನು ಅರ್ಥಕೊಳ್ಳಬಲ್ಲರು. ಆದರೆ ದೈತ್ಯರಿಗೆ ಎಷ್ಟೇ ಹಲವಾರು ಧರ್ಮ ಗ್ರಂಥಗಳನ್ನು ಹಾಗೂ ಪ್ರಭುವಿನ ಅಸಾಧಾರಣ ಚಟುವಟಿಕೆಗಳನ್ನು ತೋರಿಸಿದರೂ ಅವರ ಕಿಡಿಗೇಡಿ ವರ್ತನೆಯಿಂದಾಗಿ ಭಗವಂತನನ್ನು ಅರಿಯಲು ಸಾಧ್ಯವಾಗುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಕಂಟಿನ್ಯೂ ಮಾಡ್ಲಾ? ಅದೇ ಇದೊಂದು ಶ್ಲೋಕವನ್ನು ಹೇಳಿದ್ರೆ ಒಳ್ಳೇದಾ ಅಂತ ಹೇಳಿ, ಇಲ್ಲದ್ರೆ ನಾಳೆ ಹೇಳ್ಬೋದು. ಹೇಗೆ ಮಾತಾಜಿ ನಿಮ್ಮ ಇಷ್ಟ. ಸ್ವಲ್ಪ ದೊಡ್ಡದಿದೆಲ್ಲ ಮಾತಾಜಿ. 7 ಪದರುಗಳು ಎಲ್ಲ ಇದೆ. ಸ್ವಲ್ಪ ಸಮಯ ತಗೊಳುತ್ತೆ ಮಾತಾಜಿ. 10-15 ಮಿನಿಟ್ಸ್ ಆಗುತ್ತೆ. ಎಲ್ರಿಗೂ ಓಕೆ ಅಂದ್ರೆ ಕಂಟಿನ್ಯೂ ಮಾಡ್ತೇನೆ, ಇಲ್ಲಾಂದ್ರೆ ನಾಳೆಗೆ ಮಾಡಿ. ಹರೇ ಕೃಷ್ಣ. ನಾಳೆನೇ ಮಾಡೋಣ ಮಾತಾಜಿ. ಸರಿ ಇದ್ದಾರಲ್ಲ ಮಾತಾಜಿ ಅವರು. ಹೌದು ಮಾತಾಜಿ. ಸರಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಎಂಡಿಂಗ್ ಮಾಡ್ತಾ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ ಕಿ ಜೈ. ಧನ್ಯವಾದಗಳೆಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಹರೇ ಕೃಷ್ಣ. ಮೀಟಿಂಗ್ ಅನ್ನ ಎಂಡ್ ಮಾಡ್ತೀನಿ. ಲಿಂಕ್ ಬಂದಿಲ್ಲ ಮಾತಾಜಿ. ಆಗ್ತೇನೆ.